हरे कृष्ण माताजी। हरे कृष्ण। हरे कृष्ण माताजी। हरे कृष्ण. हरे कृष्ण. ಮಾತಾಜಿ ಲೈವ್ ಆಗಿದೆಯಾ ಪ್ರವೀಣ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ. ಓಕೆ, ಹೌದು ಮಾತಾಜಿ. ಬರ್ತಾ ಇದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಲೈವ್ ಆಗಿದೆಯಾ ಪ್ರವೀಣ ಮಾತಾಜಿ? ಹೌದು ಮಾತಾಜಿ. ಸ್ಕ್ರೀನ್ ಲೈವ್ ಅಂತ ಬರ್ತಾ ಇದೆ. ಲೈವ್ ಆಗಿದೆಯಾ ಅಂತ ಕೇಳಿದೆ ನಾನು. ಹರೇ ಕೃಷ್ಣ. ಲೈವ್ ಅಂತ ಬರ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ದಾಮೋದರಾಷ್ಟಕ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೆ ಭ್ರಾಜಮಾನಂ ಯಶೋದಾಭಿಯೋಲುಕಲಾಧಾವಮಾನಂ ಪರಾಮೃಷ್ಟಮತ್ಯಂತತೋ ಧೃತ್ಯ ಗೋಪ್ಯಾ ರುದಂತಂ ಮುಹುರ್ನೇತ್ರಯುಗ್ಮಂ ರುಜಂತಂ कराम्बोजयुग्मेन सातङ्कनेत्रं मुहुश्वासकम्पा त्रिरेकाङ्ककण्ठा स्थितग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तम् तदीयेषितज्ञेषु भक्तैर्जितत्वं पुनः प्रेमतस्तं शतावृत्तिवन्दे वरं देवमोक्षं न मोक्षावधिं वा न चान्यं वृणेऽहं वरेशाद् अपीह इदं ते वपुर्नाथ गोपालबालं सदा मे मनस्या विरास्तां किमन्यैः इदं ते मुखाम्बोजम् अत्यन्तनीलैर्वृतं कुन्तलैः स्निग्धरक्तैश्च गोप्या मुहुश्चुम्बितबिम्ब रक्ताधरं मे मनस्या विरास्ताम् अलं लक्षलभैः नमो देवा दामोदरा अनन्तविष्णो प्रसीद प्रभो दुःख जालाब्धिमग्नं कृपादृष्टिवृष्ट्या अतिदीनं बतानु गृहाणेश मामज्ञमे द्यक्षिदृश्यः कुबेरात्मजौ बद्धमूर्त्यैव यद्वत् त्वया मोचितौ भक्तिभाजौ कृतौ च तथा प्रेमभक्तिं स्वकाम्ये प्रयच्छ न मोक्षे ग्रहो मेऽस्ति दामोदरेह नमस्ते स्तुधाम्ने स्फुरदीप्तिधाम्ने त्वदीयोदरायात विश्वस्य धाम्ने नमो राधिकायै त्वदीयप्रियायै नमो अनन्तलीलाय देवाय तुभ्यं नमामीश्वरं सच्चिदानन्दरूपं
ಲಸತ್ಕುಂಡಲಂ ಗೋಕುಲೇ ಭ್ರಾಜಮಾನಂ. श्री दामोदराष्टकम की जय. श्री दामोदर भगवान की जय. ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं. वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च. श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಕ್ತಿರಸಾಮೃತ ಸಿಂಧು ಅಧ್ಯಾಯ 4. ಹರೇ ಕೃಷ್ಣ. ಈ ಅಧ್ಯಾಯದ ಹೆಸರು ಎಲ್ಲ ಮೋಕ್ಷವನ್ನು ಮೀರಿ ನಿಲ್ಲುವ ಭಕ್ತಿ ಸೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವೀಗ ಈ ಭಕ್ತಿ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು ಇದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಅಲ್ಲಿ 6 ಲಕ್ಷಣಗಳನ್ನ ಹೇಳ್ತಾರೆ ಅಲ್ವಾ? ಹರೇ ಕೃಷ್ಣ. ಯಾರಾದರೂ 6 ಲಕ್ಷಣಗಳನ್ನ ನೆನಪಿಟ್ಟಿದ್ದೀರಾ? ಹರೇ ಕೃಷ್ಣ. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು 6. ಶ್ರದ್ಧೆ, ಆಮೇಲೆ ಭಕ್ತರ ಸಂಘ, ಭಜನ ಕ್ರಿಯೆ. ಅದು ಭಕ್ತಿಯ ಲಕ್ಷಣಗಳಲ್ಲ, ಅದರಲ್ಲಿ ಅಲ್ಲಿ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ಹೇಳಬೇಕು. ಹರೇ ಕೃಷ್ಣ. ಆಸಕ್ತಿಯನ್ನು ಇಟ್ಕೊಳ್ಳೋದು ಪರಮಾತ್ಮನಲ್ಲಿ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳಲ್ಲಿ ಅದು ಶುದ್ಧ ಭಕ್ತಿ ಸೇವೆಯು ಎಲ್ಲ ಐಹಿಕ ಕ್ಲೇಶಗಳಿಗೂ ತಕ್ಷಣವೇ ಪರಿಹಾರವನ್ನು ಒದಗಿಸುತ್ತದೆ. 2ನೇದು ಶುದ್ಧ ಭಕ್ತಿ ಸೇವೆ ಸಕಲ ಶುಭದ ಆರಂಭ. ಶುದ್ಧ ಭಕ್ತಿ ಸೇವೆ 3ನೇದು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಒಯ್ಯುತ್ತದೆ. ಶುದ್ಧ ಭಕ್ತಿ ಸೇವೆ ಹೇಳೋದು ಸಾಧನೆ, ಅದು ಸುದುರ್ಲಭ. ಮತ್ತೆ ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿ ಸೇವೆಯ ಕಲ್ಪನೆಯನ್ನು ಕೂಡ ಹೀಗಳೆಯುತ್ತಾರೆ. 6ನೇದು ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ. ಇದನ್ನು ನಾವು ನೋಡಿದ್ದೇವೆ. ಇಲ್ಲಿ ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿಯನ್ನ ಕಲ್ಪನೆಯನ್ನು ಕೂಡ ಹೀಗಳೆಯುತ್ತಾರೆ. ಹಾಗಾಗಿ ಇಲ್ಲಿ ವಿವರಿಸಿದ್ದಾರೆ. ಎಲ್ಲ ಭಕ್ತಿ ಮೋಕ್ಷವನ್ನು ಮೀರಿ ನಿಲ್ಲುವುದು ಭಕ್ತಿ ಸೇವೆ.
ಅಂದರೆ ಭಕ್ತಿ ಸೇವೆ ಎಲ್ಲ ಮೋಕ್ಷವನ್ನು ಮೀರಿ ನಿಲ್ತದೆ. ಭಕ್ತಿ ಸೇವೆ ಮುಕ್ತಿಗಿಂತಲೂ ಮಿಗಿಲಾದದ್ದು. ಮೋಕ್ಷ ಲಘುಕೃತ್ ಅಂದರೆ ಎಲ್ಲ ಮೋಕ್ಷವನ್ನು ಕೂಡ ಮೀರಿದ್ದು ಈ ಭಕ್ತಿ ಸೇವೆ. ಯಾಕೆ ಅಂತಂದರೆ ಪಕ್ವ ಸ್ಥಿತಿಗೆ ಬಂದಾಗ ಭಕ್ತಿಯಲ್ಲಿ ಸುಪ್ತ ಕೃಷ್ಣ ಪ್ರೇಮ ಅದು ಹೃದಯದಲ್ಲಿ ತುಂಬ ಪ್ರಧಾನವಾಗುತ್ತದೆ. ಆಗ ಆ ಭಕ್ತಿ ಸೇವೆ ಪ್ರಧಾನವಾದಾಗ ಅದನ್ನು ಮಾಡುವ ಉತ್ಕಟ ಇಚ್ಛೆ ಇರ್ತದೆ. ಹಾಗಾಗಿ ಅವರು ಮೋಕ್ಷವನ್ನು ಅಥವಾ ಭಗವಂತನಲ್ಲಿ ಒಂದಾಗುವುದನ್ನು ಅವರು ಬಯಸುವುದಿಲ್ಲ. ಹರೇ ಕೃಷ್ಣ. ಯಾರಾದರೂ ಓದ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಅಧ್ಯಾಯ 4 ಎಲ್ಲಾ ಮೋಕ್ಷವನ್ನು ಮೀರಿ ನಿಲ್ಲುವ ಭಕ್ತಿ ಸೇವೆ. ದೇವೋತ್ತಮ ಪರಮಪುರುಷ ಭಕ್ತಿ ಸೇವೆಯಲ್ಲಿ ಭಕ್ತನು ಎಷ್ಟು ಉತ್ಕಟವಾದ ಒಲವು ತಾಳಿರುತ್ತಾನೆಂಬುದನ್ನು ಪೃಥು ಮಹಾರಾಜನ ಆದಿರಾಜ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಆ ಹೇಳಿಕೆಯು ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ 20ನೆಯ ಅಧ್ಯಾಯ ಶ್ಲೋಕ 24ರಲ್ಲಿ ಬರುತ್ತದೆ. ದೇವೋತ್ತಮ ಪರಮಪುರುಷನಲ್ಲಿ ಪೃಥುವಿನ ಪ್ರಾರ್ಥನೆ ಇಂತಿದೆ: ಪ್ರಿಯ ಪ್ರಭುವೇ, ಮುಕ್ತಿ ಗಳಿಸಿದ್ದಾದ ಬಳಿಕ ನಿನ್ನ ಮಹಿಮೆಗಳನ್ನು ಕುರಿತು ಶ್ರವಣ ಮಾಡುವ ಅವಕಾಶದಿಂದ ವಂಚಿತನಾದಲ್ಲಿ, ಶುದ್ಧ ಭಕ್ತರು ಅವರ ಹೃದಯಾಂತರಾಳದಿಂದ ಮಾಡುವ ನಿನ್ನ ಪಾದಕಮಲಗಳ ಸ್ತುತಿಯನ್ನು ಆಲಿಸುವ ಸಂದರ್ಭ ಇಲ್ಲವಾದಲ್ಲಿ, ಅಲೌಕಿಕ ಆನಂದವೆಂಬ ಮಧುಪಾನ ಮಾಡುವ ಸಂಭಾವ್ಯತೆ ಒದಗಿ ಬರದಿದ್ದಲ್ಲಿ ಅಂತಹ ಮುಕ್ತಿಯನ್ನು ನಾನು ಕೇಳುವುದಿಲ್ಲ. ಯಾವುದನ್ನು ಆಧ್ಯಾತ್ಮಿಕ ವಿಮೋಚನೆ ಎಂದು ಕರೆಯುತ್ತಾರೋ ಅದೂ ಕೂಡ ನನಗೆ ಬೇಡ. ಯಾವುದರ ಸಹಾಯದಿಂದ ನಾನು ಅವಿರತವಾಗಿ ನಿನ್ನ ಲೋಕೋತ್ತರ ಮಹಿಮೆಗಳನ್ನು ಕೀರ್ತಿಸಿ ಶ್ರವಣ ಮಾಡಬಹುದೋ ಅಂತಹ ಕೋಟಿಗಟ್ಟಲೆ ನಾಲಿಗೆಗಳನ್ನು, ಕೋಟಿಗಟ್ಟಲೆ ಕಿವಿಗಳನ್ನು ದಯಪಾಲಿಸೆಂದು ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಭಕ್ತರು, ಶುದ್ಧ ಭಕ್ತರು ಆ ಭಕ್ತಿ ಸೇವೆಯಲ್ಲಿ ಎಷ್ಟು ಒಲವನ್ನ, ಉತ್ಕಟವಾದದ್ದ ಒಲವನ್ನ ತಾಳಿರ್ತಾರೆ ಅಷ್ಟು ಅಂತ ಹೇಳೋದನ್ನ ಈ ಒಂದು ಪೃಥು ಮಹಾರಾಜನ ಈ ಹೇಳಿಕೆ, ಆ ಪ್ರಾರ್ಥನೆಯಿಂದ ನಾವು ತಿಳ್ಕೊಳ್ಬಹುದು. ಸೊ ಪೃಥು ಮಹಾರಾಜನನ್ನ ಆದಿರಾಜ ಅಂತ ಕರೀತಾರೆ, ಈ ಪೃಥು ಮಹಾರಾಜ. ಸೊ ಅವನು ಈಗ ಅನೇಕ ಯಜ್ಞಗಳನ್ನು ಮಾಡಿದ್ದ. 99 ಯಜ್ಞ ಆಗಿತ್ತು. 100ನೇ ಯಜ್ಞ ಮಾಡಬೇಕಾಗಿತ್ತು. ಆಗ ಅವನಿಗೆ ಇಂದ್ರ ತೊಂದರೆ ಕೊಟ್ಟ. ಸೊ ಆಗ ಬ್ರಹ್ಮ ಅದನ್ನ ನಿಲ್ಲಿಸಿದ, ಆ ಯಜ್ಞವನ್ನ. ಆ ಸಂದರ್ಭದಲ್ಲಿ ವಿಷ್ಣು ಅಲ್ಲಿಗೆ ಯಜ್ಞದಲ್ಲಿ ಒಂದು ದರ್ಶನವನ್ನು ಕೊಟ್ಟ. ಸೊ ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪೃಥು ಮಹಾರಾಜ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ಮುಕ್ತಿ ಗಳಿಸಿದ ಮೇಲೆ ನಿನ್ನ ಮಹಿಮೆಗಳನ್ನು ಶ್ರವಣ ಮಾಡುವ ಅವಕಾಶ ಇಲ್ಲದಿದ್ದ ಮೇಲೆ ಅದು ಅಂತಹ ಮುಕ್ತಿ ನನಗೆ ಬೇಡ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಯಾಕೆ ಅವನು ಮುಕ್ತಿಯನ್ನು ಬಯಸುವುದಿಲ್ಲ ಅಂತ. ಯಾಕೆ ಮುಕ್ತಿಯನ್ನು ಬಯಸುವುದಿಲ್ಲ ಅಂದರೆ ಆ ಸಾಯುಜ್ಯ ಮುಕ್ತಿ, ಅಲ್ಲಿ ದೇವರಲ್ಲಿ ಒಂದಾಗುವುದು, ಅಲ್ಲಿ ಭಗವಂತನ ಭಕ್ತಿ ಸೇವೆಗಳಿಲ್ಲ, ಭಗವಂತನ ಮಹಿಮೆಗಳನ್ನು ಕೊಂಡಾಡುವ ಅವಕಾಶ ಇಲ್ಲ. ಹಾಗಿದ್ರೆ ಅಂತಹ ನನಗೆ ಮುಕ್ತಿ ಬೇಡ. ನಕಾಮಯೇ ನಾಥ ತದಪಿ ಅಹಂ ಕ್ವಚಿನ್ ನಾಯತ್ರ ಯುಷ್ಮತ್ ಚರಣಾಂಬುಜಾಸವಃ. ನಿನ್ನ ಚರಣಗಳ ಪಾದ ಕಮಲಗಳನ್ನ ಒಂದು ಸ್ತುತಿಸುವ, ಅದನ್ನು ಆಲಿಸುವ ನನಗೆ ಸಂದರ್ಭ ಇಲ್ಲ, ಅಂದ್ರೆ ಅಂತಹ ಮುಕ್ತಿ ನನಗೆ ಬೇಡ ಅಂತ ಕೇಳ್ತಾನೆ. ಶುದ್ಧ ಭಕ್ತರು, ಇಲ್ಲಿ ಏನು ಹೇಳ್ತಾನೆ, ಶುದ್ಧ ಭಕ್ತರು ಅವರ ಹೃದಯಾಂತರಾಳದಿಂದ ಭಗವಂತನ ಸ್ತುತಿಸುತ್ತಾರೆ ಅಲ್ವಾ. ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಆ ಶುದ್ಧ ಭಕ್ತರು ಭಗವಂತನನ್ನ ಅವರ ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡ್ತಾರೆ, ಸ್ತುತಿಸುತ್ತಾರೆ, ಮಹಿಮೆಗಳನ್ನು ಹಾಡ್ತಾರೆ. ಅದನ್ನು ನಾವು ಕೇಳಬೇಕು, ಆ ಶುದ್ಧ ಭಕ್ತರಿಂದ ನಾವು ಕೇಳಬೇಕು ಅಂತಹ ಮಹಿಮೆಗಳನ್ನು. ಆ ಅವಕಾಶ ಮುಕ್ತಿಯಲ್ಲಿ ಇಲ್ಲ. ಯಾಕೆಂದರೆ ಅಲ್ಲಿ ಚಟುವಟಿಕೆನೇ ಇಲ್ಲ ಆ ಸಾಯುಜ್ಯ ಮುಕ್ತಿಯಲ್ಲಿ, ದೇವರಲ್ಲಿ ಒಂದಾಗುವುದು. ಹಾಗಾಗಿ ಅಂಥ ಮುಕ್ತಿ ನನಗೆ ಬೇಡ ಅಂತ ಹೇಳ್ತಾನೆ. ಇಲ್ಲಿ ಮುಖ್ಯವಾದ ವಿಚಾರಗಳು ಅವನು ಒಂದು ಪೃಥು ಮಹಾರಾಜನ ಪ್ರಾರ್ಥನೆಯಲ್ಲಿ ಮುಖ್ಯ ಅಂಶ ಅಂದರೆ, ನಾವು ಶುದ್ಧ ಭಕ್ತರಿಂದ
ಅವರ ಹೃದಯಾಂತರಾಳದಿಂದ ಆ ಭಗವಂತನ ಮಹಿಮೆಯನ್ನು ಅವರು ಹಾಡ್ತಾರೆ, ಅದನ್ನು ನಾವು ಕೇಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಶುದ್ಧ ಭಕ್ತರ ಬಾಯಿಂದ ನಾವು ಹೃದಯ ಈ ಮಹಿಮೆಗಳನ್ನು ಕೇಳಬೇಕು. ಯಾಕೆಂದರೆ ಆ ಶುದ್ಧ ಭಕ್ತರ ಅವರು ಹೃದಯಾಂತರಾಳದಿಂದ ಭಗವಂತನನ್ನು ಸ್ತುತಿಸುತ್ತಾರೆ. ಸೊ ಹಾಗಾಗಿ ಅದರಲ್ಲಿ ಅಲೌಕಿಕ ಶಕ್ತಿ ಇರುತ್ತದೆ ಆ ಶುದ್ಧ ಭಕ್ತರ ಒಂದು ಸ್ತುತಿಯಲ್ಲಿ. ಸೊ ಅದರಿಂದ ಅದನ್ನು ಕೇಳಬೇಕು. ನಾವು ಭಗವಂತನ ಮಹಿಮೆಗಳನ್ನು ಯಾರಿಂದಲೂ ಕೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಹರೇ ಕೃಷ್ಣ. ಯಾರ್ಯಾರಿಂದಲೂ ಕೇಳಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಯಾರ್ಯಾರಿಂದ ಕೇಳಿದ್ರೆ ಏನು ಅದಕ್ಕೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಭಗವಂತನ ಮಹಿಮೆಗಳನ್ನ ಶುದ್ಧ ಭಕ್ತರಿಂದ ನಾವು ಕೇಳಬೇಕು. ಯಾಕೆಂದ್ರೆ ಆ ಶುದ್ಧ ಭಕ್ತರ ಆ ಒಂದು ಮಹಿಮೆಯನ್ನು ಅವ್ರು ಹೇಗೆ ಹೇಳ್ತಾರಲ್ವಾ, ಅದರಲ್ಲಿ ತುಂಬಾ ಶಕ್ತಿ ಇರ್ತದೆ. ಅದಕ್ಕೆ ಹೇಳ್ತಾರೆ ಶುದ್ಧ ಭಕ್ತರಿಂದ ಕೇಳಿದರೆ ಅದು ಒಮ್ಮೆಲೆ ನಮ್ಮ ಹೃದಯದ ಒಳಕ್ಕೆ ಆಳವಾಗಿ ಹೋಗಿ ಅದು ನಮಗೆ ಪರಿಣಾಮ ಬೀರುತ್ತದೆ. ಅದನ್ನು ಹೇಳ್ತಾರೆ, ಸತಾಂ ಪ್ರಸಂಗಾನ್ ಮಮ ವೀರ್ಯಂ ಸಂವಿದಃ. ಅಂದರೆ ಶುದ್ಧ ಭಕ್ತರು ಅವರು ಮಾಡ್ತಿರ್ತಕ್ಕಂತಹ ಇದು ಎಷ್ಟು ಪವರ್ಫುಲ್ ಇರ್ತದೆ ಅಂದರೆ ಆ ಒಂದು ಯಾರು ಕೇಳ್ತಾ ಇರ್ತಾರೆ ಅವರು ಹೃದಯ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಸೊ ಆದ್ದರಿಂದ ಅಂಥವರನ್ನ ನಾವು ಕೇಳಬೇಕು. ಮತ್ತೆ ಇಲ್ಲಿ ನಾವು ಇನ್ನೂ ಒಂದು ಕೂಡ ತಿಳ್ಕೊಳ್ಬಹುದು. ಶ್ರೀಮದ್ ಭಾಗವತದಲ್ಲಿ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಶ್ರೀಮದ್ ಭಾಗವತವನ್ನು ಹೇಳಿದರು. ಆ ಶುಕಮುಖಾತ್ ಅಮೃತ ದ್ರವ ಸಂಯುತಂ. ಆ ಶುಕಮುನಿಗಳು ಶುದ್ಧ ಭಕ್ತರು, ಅವರ ಬಾಯಿಂದ ಶ್ರೀಮದ್ ಭಾಗವತ ಅದು ಬಂದಿದೆ ಅಂದರೆ ಅದು ಅಮೃತ. ಅದನ್ನು ಅಮೃತದಂತೆ ಅದನ್ನು ಸವಿಲಿಕ್ಕೆ ಸಾಧ್ಯ. ಅಷ್ಟು ಶ್ರೀಮದ್ ಭಾಗವತ ಆ ಶುಕಮುನಿ ಹಾಡಿದ್ದರಿಂದ. ಸೊ ಅದಕ್ಕೆ ಪರೀಕ್ಷಿತ್ ಮಹಾರಾಜನು ಹೇಳ್ತಾನೆ, ಅಂದರೆ ನನಗೆ ಈ ನಿಮ್ಮ ಈ ವಾಕ್ಸಾಗರದ ಅಮೃತವನ್ನು ನಾನು ಪಾನ ಮಾಡ್ತಾ ಇದ್ದೇನೆ. ಶುಕಮುನಿಗಳ ಹತ್ರ ಹೇಳ್ತಾನೆ, ನನಗೆ ಹಸಿವೆ ಬಾಯಾರಿಕೆ ಏನೂ ಆಗ್ತಾ ಇಲ್ಲ, ನೀವು ಇದನ್ನ ಮತ್ತೆ ಮತ್ತೆ ಮುಂದುವರಿಸಿ ಅಂತ ಕೇಳ್ತಾ ಇದ್ದೇನೆ. ಯಾಕೆಂತಂದ್ರೆ ಪರೀಕ್ಷಿತ್ ಮಹಾರಾಜನಿಗೆ ಸಾವು ಬರುವುದು, ತಕ್ಷಕ ಕಚ್ಚಿ ಸಾವು ಇನ್ನೊಂದು ವಾರದಲ್ಲಿ ಬರ್ತದೆ ಅಂತ ಗೊತ್ತಾದಾಗ ಅವನು ಅನ್ನಪಾನಾದಿಗಳನ್ನ ತ್ಯಾಗ ಮಾಡಿ, ಮತ್ತೆ ತನ್ನ ರಾಜ್ಯವನ್ನು ತ್ಯಾಗ ಮಾಡಿ, ಮನೆ ಸಂಸಾರ ಎಲ್ಲ ತ್ಯಾಗ ಮಾಡಿ ಗಂಗಾ ತಟಕ್ಕೆ ಬಂದು ಅಲ್ಲಿ ಕೇಳ್ತಾ ಇದ್ದ ಶುಕಮುನಿಗಳದ್ದ ಆ ಒಂದು ಭಾಗವತ ಶ್ರವಣ. ಆಗ ಅವನಿಗೆ ಯಾವ ಹಸಿರು ಬಾಯಾರಿಕೆ ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಅದು ಅಮೃತದಂತೆ ಅಷ್ಟು ಸವಿಯಾಗಿತ್ತು ಆ ಶ್ರೀಮದ್ ಭಾಗವತದ ಶ್ರವಣ. ಸೊ ಹಾಗಾಗಿ ಶ್ರೀಮದ್ ಭಾಗವತ ಶ್ರವಣವನ್ನ ನಾವು ಅಭಕ್ತರಿಂದ ಕೇಳಬಾರ್ದು, ಶುದ್ಧ ಭಕ್ತರಿಂದ ಕೇಳಬೇಕು. ಸೊ ಅಂತಹ ಒಂದು ಶುದ್ಧ ಭಕ್ತರಿಂದ ಹೇಳುವ ಆ ಭಗವಂತನ ಮಹಿಮೆಗಳನ್ನು ನಮಗೆ ಕೇಳುವ ಒಂದು ಅವಕಾಶ ಬಂದರೆ ಅದು ಆನಂದದ ಮಧುಪಾನ ಮಾಡುವ ಒಂದು ಸಂದರ್ಭ. ಅಂತಹ ಒಂದು ಅವಕಾಶ ಮುಕ್ತಿಯಲ್ಲಿ ಇಲ್ಲದಿದ್ದರೆ ನನಗೆ ಅಂತಹ ಮುಕ್ತಿ ಬೇಡ, ಅಂತಹ ಆಧ್ಯಾತ್ಮಿಕ ವಿಮೋಚನೆ ಕೂಡ ಅದು ಬೇಡ. ಸೊ ಹಾಗಾದ್ರೆ ಏನು ಬೇಕು ಅಂತ ಈ ಒಂದು ಪೃಥು ಮಹಾರಾಜ ಕೇಳ್ತಾನೆ ಅಂದರೆ, ಭಗವಂತನ ಆ ಲೋಕೋತ್ತರ ಮಹಿಮೆಗಳನ್ನು ಶ್ರವಣ ಮಾಡುವ ಅಂತಹ ಕೋಟಿಗಟ್ಟಲೆ ಕಿವಿಗಳು ಬೇಕು ಹೇಳ್ತಾನೆ. ಮತ್ತೆ ಆ ಭಗವಂತನ ಮಹಿಮೆಗಳನ್ನು ಕೀರ್ತಿಸುವ ಆ ಕೋಟಿಗಟ್ಟಲೆ ನಾಲಿಗೆಗಳು ಬೇಕು ಅಂತ ಹೇಳ್ತಾನೆ. ಅಂದ್ರೆ ನಮಗೆ 2 ಕಿವಿ ಇರ್ತದೆ, ಅದು ಸಾಕಾಗ್ತದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಸಾಕಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಮಹಿಮೆಗಳು, ಆ ಭಗವಂತ ಅನಂತ ಆಗಿರೋದ್ರಿಂದ ಅವನ ಮಹಿಮೆಗಳು ಅನಂತ, ಅದು ಕೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಕ್ತರ ಒಂದು ವಿಚಾರ ಹೇಗಿರುತ್ತೆ ಅಂದ್ರೆ, ಅನೇಕ ಕೋಟ್ಯಾಂತರ ಕಿವಿಗಳಿಂದ ನಾನು ಮತ್ತೆ ಮತ್ತೆ ಕೇಳಬೇಕು ಅಂತ ಅವರಿಗೆ ಅಷ್ಟು ಒಂದು ಆ ಭಗವಂತನ ಮಹಿಮೆಗಳನ್ನು ಯಾವಾಗಲೂ ಕೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಈಗ ಬ್ರಹ್ಮಾಂಡವನ್ನ ತನ್ನ ಒಂದು ಇದರಲ್ಲಿ ಒಂದು ಹೆಡೆ ಮೇಲೆ ಅನಂತ ಶೇಷ ಇಟ್ಕೊಂಡು ಇರ್ತಾನೆ ಅಲ್ವಾ? ಹರೇ ಕೃಷ್ಣ. ಇಡೀ ಬ್ರಹ್ಮಾಂಡವನ್ನೇ ಇಟ್ಕೊಂಡಿರ್ತಾನೆ ಅಲ್ವಾ? ಹೌದು ಮಾತಾಜಿ. ಆ ಅನಂತ ಶೇಷನಿಗೆ ಸಾವಿರಾರು ಹೆಡೆಗಳಿರುತ್ತವೆ ಅಲ್ವಾ? ಅವನಿಗೆ ಸಾವಿರಾರು ಬಾಯಿಗಳಿಂದ ಅನಂತ ಶೇಷ ಕೃಷ್ಣನ ಮಹಿಮೆಯನ್ನು ಅವನು ಸಂಕೀರ್ತನೆ ಮಾಡ್ತಾ ಇದ್ದಾನೆ.
ಆ ಕೃಷ್ಣನ ಮಹಿಮೆಯನ್ನು ಯಾವಾಗಿಂದ ಮಾಡ್ತಾ ಇದ್ದಾನೆ? ಅನಾದಿ ಕಾಲದಿಂದ ಮಾಡ್ತಾ ಇದ್ದಾನೆ, ಸಾವಿರಾರು ಬಾಯಿಗಳಿಂದ. ಅಷ್ಟು ಮಾಡಿದರೂ ಇನ್ನೂ ಕೂಡ ಆ ಮಹಿಮೆಗಳು ಮುಗಿತಾ ಇಲ್ಲ, ಅದು ಮುಗಿಯುವುದೂ ಇಲ್ಲ. ಯಾಕಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ಭಗವಂತನ ಮಹಿಮೆಗಳನ್ನು ಕೀರ್ತಿಸಿದರೂ ಕೂಡ ಅದು ಮುಗಿಯುವುದಿಲ್ಲ. ಯಾಕೆಂದರೆ ಭಗವಂತನ ಆ ಒಂದು ಮಹಿಮೆಗಳು ಅನಂತವಾದದ್ದು. ಅಂತಹ ಮಹಿಮೆಗಳನ್ನು ನಾನು ಕೇಳಬೇಕು, ನಾನು ಆನಂದಿಸಬೇಕು. ಅಂತಹ ಆನಂದ ಮುಕ್ತಿಯಲ್ಲಿ ಇದ್ದರೆ ಅದು ನನಗೆ ಬೇಡ, ಅಂತಹ ಮುಕ್ತಿ ಬೇಡ ಅಂತ ಕೇಳ್ತಾನೆ. ಅಂದರೆ ಭಕ್ತರು ಯಾವಾಗಲೂ ಭಗವಂತನ ಶ್ರವಣ, ಅದನ್ನು ಭಗವಂತನ ಮಹಿಮೆಗಳನ್ನು ಅವನ ಶ್ರವಣ ಮಾಡಲು ಅವರು ತುಂಬ ಉತ್ಸುಕರಾಗಿರ್ತಾರೆ. ಸೊ ಇದಕ್ಕೆ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಅವರು ಕೂಡ ಹೇಳ್ತಾರೆ, ಈ ಭಗವಂತನ ಮಹಿಮೆಯನ್ನು ಕೀರ್ತಿಸಲಿಕ್ಕೆ ಕೋಟಿಗಟ್ಟಲೆ ನಾಲಿಗೆಗಳನ್ನು ಕೊಡು ನೀ ಭಗವಂತ, ಮತ್ತು ಅದನ್ನು ಭಗವಂತನ ಮಹಿಮೆಗಳನ್ನು ಕೇಳಲಿಕ್ಕೆ ಕೋಟಿಗಟ್ಟಲೆ ಕಿವಿಗಳನ್ನು ದಯಪಾಲಿಸಂತ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ನಮ್ಮ ಕಿವಿಗಳು ಯಾವಾಗಲೂ ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡ್ತಾ ಇರಬೇಕು, ಮತ್ತು ನಾಲಿಗೆ ಯಾವಾಗಲೂ ಭಗವಂತನ ಮಹಿಮೆಗಳನ್ನು ಕೀರ್ತಿಸಬೇಕು, ಅವನ ನಾಮವನ್ನು ಸಂಕೀರ್ತನ ಮಾಡಬೇಕು, ಕೀರ್ತಿಸ್ತಾ ಇರಬೇಕು, ನಾಮವನ್ನು ಹೇಳ್ತಾ ಇರಬೇಕು. ಅದು ಬಹಳ ಮುಖ್ಯವಾದದ್ದು. ಹರೇ ಕೃಷ್ಣ. ಓದದ ಮಾತಾಜಿ? ಓದಿ. ಹರೇ ಕೃಷ್ಣ. ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಇಲ್ಲಿದೆ ನೋಡಿ. ಪರಮೋನ್ನತದಲ್ಲಿ ಒಂದಾಗಲು ಮಾಯಾವಾದಿಗಳು ಅಪೇಕ್ಷೆ ಮಾಡುತ್ತಾರೆ, ಆದರೆ ಅವರು ತಮ್ಮ ವೈಯಕ್ತಿಕತೆಯನ್ನು ಉಳಿಸಿಕೊಂಡ ಹೊರತು ಪರಮ ಪ್ರಭುವಿನ ಮಹಿಮೆಗಳನ್ನು ಕುರಿತು ಶ್ರವಣ ಮಾಡುವ ಇಲ್ಲವೇ ಕೀರ್ತಿಸುವ ಅವಕಾಶ ಅವರಿಗೆ ಬರುವ ಸಂಭವವಿಲ್ಲ. ಪರಮ ಪ್ರಭುವಿನ ಅಲೌಕಿಕ ರೂಪದ ಕಲ್ಪನೆಯೇ ಮಾಯಾವಾದಿಗಳಿಗಿಲ್ಲ. ಹಾಗಾಗಿ ಅವನ ಲೋಕೋತ್ತರ ಕಾರ್ಯಗಳನ್ನು ಕೀರ್ತಿಸುವ ಶ್ರವಣ ಮಾಡುವ ಸಂದರ್ಭ ಅವರಿಗೆ ಒದಗುವುದು ಅಸಂಭವ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ವ್ಯಕ್ತಿಯು ಈಗಾಗಲೇ ಮುಕ್ತಿಯ ಸೋಪಾನವನ್ನು ಮೀರಿ ನಿಂತಿಲ್ಲವಾದರೆ ಅವನು ಪರಮಪ್ರಭುವಿನ ಅಲೌಕಿಕ ಮಹಿಮೆಗಳ ರುಚಿಯನ್ನು ಕಾಣಲಾರನು, ಪ್ರಭುವಿನ ಲೋಕೋತ್ತರ ರೂಪವನ್ನು ಕೂಡ ಅರ್ಥ ಮಾಡಿಕೊಳ್ಳಲಾರನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಮಾಯಾವಾದಿಗಳ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮಾಯಾವಾದಿಗಳು, ನಿರಾಕಾರವಾದಿಗಳು, ಅವ್ರು ಏನ್ ಮಾಡ್ತಾರೆ? ಬ್ರಹ್ಮಜ್ಯೋತಿಯ ಕಿರಣದಲ್ಲಿ ಒಂದಾಗಲು ಬಯಸುತ್ತಾರೆ ಅಲ್ವಾ? ಅದೇ ಅವರದು ಸಾಯುಜ್ಯ ಮೋಕ್ಷ. ಸೊ ಅಲ್ಲಿ ಏನಾಗುತ್ತೆ? ಅವರ ವೈಯಕ್ತಿಕತೆ ಉಳಿಯುವುದಿಲ್ಲ, ಅವರಿಗೆ ವೈಯಕ್ತಿಕತೆ ಯಾವುದೂ ಇರುವುದಿಲ್ಲ. ಹಾಗಾಗಿ ವೈಯಕ್ತಿಕತೆ ಇರೋದಿಲ್ಲ ಆಗಿದ್ದರಿಂದ ಅವರಿಗೆ ಚಿತ್ಕಣವಾಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ಭಗವಂತನ ಮಹಿಮೆಯನ್ನು ಕೇಳೋದು ಅಥವಾ ಕೀರ್ತಿಸುವ ಅವಕಾಶ ಅವರಿಗೆ ಬರೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಭಗವಂತನ ಆ ಒಂದು ದಿವ್ಯ ರೂಪವನ್ನು ಅವರು ಅರ್ಥ ಮಾಡ್ಕೊಂಡಿರೋದಿಲ್ಲ ಅಲ್ವಾ? ಅವರು ಭಗವಂತ ನಿರಾಕಾರ ಅಂತ ಹೇಳ್ತಾರೆ ಅಲ್ವಾ? ದೇವರು ನಿರಾಕಾರ ಅಂತ ಹೇಳ್ತಾರೆ ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ಅವರಿಗೆ ದೇವರ ರೂಪದ ಅರಿವಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ದೇವರ ಭಗವಂತನ ರೂಪದ ಅರಿವೇ ಇಲ್ಲ ಅವರಿಗೆ. ಅಂದ ಮೇಲೆ ಭಗವಂತನ ಆ ಚಟುವಟಿಕೆಗಳ ರುಚಿಯನ್ನು ಅವರು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರಿಗೆ ಆ ಭಗವಂತನ ಮಹಿಮೆಗಳನ್ನು ಕೀರ್ತಿಸುವುದು, ಹಾಡುವುದು ಅಥವಾ ಅದನ್ನ ಶ್ರವಣ ಮಾಡೋದು ಅವರಿಗೆ ಬರ್ತದೆಯಾ ಸಂದರ್ಭ? ಇಲ್ಲ ಮಾತಾಜಿ, ಬರದಿಲ್ಲ. ಸೊ ಆದುದರಿಂದ ಅವರು ಈ ಮಾಯಾವಾದಿಗಳು. ಸೊ ಹಾಗಾಗಿ ಈ ಮಾಯಾವಾದಿಗಳನ್ನ ನಾವು ಕೇಳಬಾರ್ದು. ಮಾಯಾವಾದಿಗಳ ಫಿಲಾಸಫಿ ಅವ್ರನ್ನ ನಾವು ಕೇಳಬಾರ್ದು. ಮಾಯಾವಾದಿ ಭಾಷಾ ಸುನಿಲ ಸರ್ವನಾಶ ಹೋಯಿಲ್ಲ ಅಂತ ಹೇಳಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು, ಸ್ವತಃ ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಮಾಯಾವಾದಿ ಭಾಷೆಯನ್ನು ನಾವು ಕೇಳಲೇಬಾರದು. ಕೇಳಿದರೆ ನಮ್ಗೆ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಒಂದು ಆಧ್ಯಾತ್ಮಿಕತೆಯಲ್ಲಿ ದಾರಿ ತಪ್ಪಿ ಬಿಡ್ತೇವೆ. ಸೊ ಹಾಗಾಗಿ ಅವರು ಈ ರೀತಿಯಾದ ಮಾಯಾವಾದಿ ವಿಚಾರವನ್ನು ನಾವು ಕೇಳಬಾರ್ದು. ಯಾಕೆಂದರೆ ಅವರು ದೇವರಲ್ಲಿ ಒಂದಾಗಲು ಬಯಸ್ತಾರೆ. ದೇವರಲ್ಲಿ ಒಂದಾದರೆ ಅಲ್ಲಿ ಶ್ರವಣ ಮಾಡೋದು, ಭಗವಂತನ ಬಗ್ಗೆ ಕೀರ್ತನೆ ಮಾಡೋದು ಇದು ಸಾಧ್ಯವೇ ಇಲ್ಲ.
ಸೊ ಆದುದರಿಂದ ಅಲ್ಲಿ ಯಾವ ಸೇವಾನಂದವಾಗಲಿ ಕೃಷ್ಣಾನಂದವಾಗಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅಂತಹ ಮುಕ್ತಿ ನನಗೆ ಬೇಡ ಅಂತ ಇಲ್ಲಿ ಪೃಥು ಮಹಾರಾಜ ಹೇಳ್ತಾನೆ. ಅಂದರೆ ಇಲ್ಲಿ ಭಕ್ತಿ ಸೇವೆ ಮುಕ್ತಿಗಿಂತ ಮಿಗಿಲಾದದ್ದು. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯ ಅಂದ್ರೆ ಮುಕ್ತಿಯ ಸೋಪಾನವನ್ನು ಮೀರಿ ನಿಂತಿಲ್ಲವಾದರೆ ಅವನು ಪರಮ ಪ್ರಭುವಿನ ಅಲೌಕಿಕ ಮಹಿಮೆಗಳ ರುಚಿಯನ್ನು ಕಾಣಲಾರನು. ಸೊ ಮುಕ್ತಿಯನ್ನು ಮೀರಿದ್ದು ಈ ಭಕ್ತಿ ಸೇವೆ. ಸೊ ಆ ಮುಕ್ತಿಯನ್ನು ಮೀರಿ ನಿಂತ ಮೇಲೆ ಆ ಭಕ್ತಿ ಸೇವೆಗೆ ಬಂದಾಗ ಮಾತ್ರ ವ್ಯಕ್ತಿ ಭಕ್ತನು ಅವನು ಭಗವಂತನ ಆ ಮಹಿಮೆಗಳ ಟೇಸ್ಟ್ ನೋಡ್ತಾನೆ. ಅಂದ್ರೆ ರುಚಿ, ಅದು ಟೇಸ್ಟ್ ಬರ್ತದೆ ಅಲ್ವಾ. ಸೊ ಅದು ಬರಬೇಕಾದ್ರೆ ಮುಕ್ತಿಯನ್ನ ಮೀರಿ ನಿಲ್ಬೇಕು. ಸೊ ಅಂದರೆ ಭಕ್ತಿ ಸೇವೆ ಮುಕ್ತಿಗಿಂತ ಅದು ಮೇಲೆ ಮೀರಿದುದು ಅದು. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಈ ಅಧ್ಯಾಯದಲ್ಲಿ ಮುಖ್ಯವಾದ ವಿಚಾರ ಅಂದರೆ ಭಕ್ತಿ ಸೇವೆ ಹೇಳುವುದು ಭಕ್ತಿ ಸೇವೆಯ ಹೇಳುವುದು ಮುಕ್ತಿಗಿಂತ ತುಂಬಾ ಮೇಲೆ ಇದೆ. ಮುಕ್ತಿ ಹೇಳುವುದು ಆ ಭಕ್ತಿ ಸೇವೆಯ ಎದುರಿಗೆ ಏನೇನೂ ಅಲ್ಲ, ಅಂದ್ರೆ ಏನೂ ಅಲ್ಲ ಮುಕ್ತಿ. ಸೊ ಆದುದರಿಂದ ಭಕ್ತಿ ಸೇವೆ ಅಷ್ಟು ಮಹತ್ವದ್ದು. ಅದು ಮುಕ್ತಿಯನ್ನು ಮೀರಿ ನಿಂತಿದ್ದು. ಅದನ್ನ ನಮಗೆ ತಿಳಿಸ್ಲಿಕ್ಕೆ ಅನೇಕ ಈ ಭಾಗವತದ ಪ್ರಾರ್ಥನೆಗಳು, ಶುದ್ಧ ಭಕ್ತರು ಮಾಡಿದ ಪ್ರಾರ್ಥನೆಗಳು ಮತ್ತು ಇನ್ನಿತರ ಧರ್ಮ ಗ್ರಂಥಗಳಿಂದ ನಮಗೆ ಇದನ್ನ ಉದಾಹರಣೆಯನ್ನು ಕೊಟ್ಟು ಅದನ್ನು ನಮಗೆ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಇಡೀ ಒಂದು ಅಧ್ಯಾಯವನ್ನೇ ಮೀಸಲಾಗಿಟ್ಟಿದ್ದಾರೆ. ಹರೇ ಕೃಷ್ಣ. ಅಂದ್ರೆ ಇದು ಎಷ್ಟು ಇದನ್ನ ಮುಖ್ಯವಾದದ್ದು, ಇದನ್ನು ತಿಳ್ಕೊಳ್ಳೋ ವಿಚಾರ ಅಂತ ನಮಗೆ ಈಗ ನಾವು ಇದನ್ನ ತಿಳ್ಕೊಳ್ಬಹುದು ಅಲ್ವಾ. ಹರೇ ಕೃಷ್ಣ. ಇಡೀ ಅಧ್ಯಾಯವನ್ನ ಇದರಲ್ಲಿ ಇಟ್ಟಿದ್ದಾರೆ. ಭಕ್ತಿ ಸೇವೆ ಮುಕ್ತಿಗಿಂತ ಮಿಗಿಲಾದದ್ದು. ಇದು ಒಂದು ವಾಕ್ಯವನ್ನ ವಿವರಿಸಲಿಕ್ಕಾಗಿ ಇಡೀ ಅಧ್ಯಾಯವನ್ನು ಮೀಸಲಿಟ್ಟಿದ್ದಾರೆ. ಹರೇ ಕೃಷ್ಣ. ಇದನ್ನು ಓದ್ಬೋದು. ಮೇಲಿಂದ ರೀತಿಯದೇ ಆದ ಒಂದು ಹೇಳಿಕೆ ಶ್ರೀಮದ್ ಭಾಗವತ 5ನೇ ಸ್ಕಂದದಲ್ಲಿ 14 ಅಧ್ಯಾಯ ಶ್ಲೋಕ 44 ಬರುತ್ತದೆ. ಇಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನನ್ನು ಉದ್ದೇಶಿಸಿ ಹೀಗೆನ್ನುತ್ತಾರೆ: ಮಹಾತ್ಮನಾದ ಭರತನು ಕೃಷ್ಣನ ಪಾದಕಮಲಗಳ ಸೇವೆಗೆ ಯಾವ ಬಗೆಯಲ್ಲಿ ಮನಸ್ಸು ಕೊಟ್ಟಿದ್ದನೆಂದರೆ, ಅವನು ಭೂಲೋಕದ ಒಡೆತನವನ್ನು ಸುಲಭವಾಗಿ ಬಿಟ್ಟುಕೊಟ್ಟನಲ್ಲದೆ ಪುತ್ರರು, ರಾಜ್ಯ, ಸಮಾಜ, ಗೆಳೆಯರು, ರಾಜವೈಭವ ಹಾಗೂ ಸುಂದರಿಯಾದ ಪತ್ನಿ ಈ ಎಲ್ಲವನ್ನು ಸುಲಭವಾಗಿ ತ್ಯಜಿಸಿದನು. ಐಶ್ವರ್ಯ ದೇವತೆಯು ಅವನಿಗೆ ಸಕಲ ಸೌಲಭ್ಯಗಳನ್ನು ನೀಡಿದ್ದಳು. ಅಂತಹ ಸುದೈವಿ ಅವನಾಗಿದ್ದ. ಆದರೆ ಅವನು ಐಹಿಕ ಭಾಗ್ಯಗಳಲ್ಲಿ ಯಾವೊಂದನ್ನೂ ಸ್ವೀಕರಿಸಲಿಲ್ಲ. ಭರತನ ಈ ವರ್ತನೆಯನ್ನು ಶುಕಮುನಿಗಳು ಬಹುವಾಗಿ ಕೊಂಡಾಡುತ್ತಾರೆ. ಶುಕಮುನಿಗಳ ಮಾತಿನಲ್ಲಿ ಹೇಳುವುದಾದರೆ, ದೇವೋತ್ತಮ ಪರಮಪುರುಷನಾದ ಮಧುಸೂದನನ ಲೋಕೋತ್ತರ ಗುಣಗಳಿಗೆ ಮನಸೋತವನು ಮಹಾ ಮುನಿಗಳು ಅಪೇಕ್ಷಿಸುವ ಮುಕ್ತಿಯನ್ನು ಕೂಡ ಲಕ್ಷಿಸುವುದಿಲ್ಲ ಎಂದ ಮೇಲೆ ಐಹಿಕ ಸಂಪತ್ವೃದ್ಧಿಯ ಮಾತನ್ನು ಹೇಳುವುದೇನಿದೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ರೀಮದ್ ಭಾಗವತದ 5ನೇ ಸ್ಕಂದದ ಒಂದು ಶ್ಲೋಕವನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ಶುಕಮುನಿಗಳು ಮುಕ್ತಾತ್ಮ, ಅವರು ಶ್ರೀಮದ್ ಭಾಗವತವನ್ನು ಹಾಡಿದವರು, ಕೀರ್ತಿಸಿದವರು. ಅಂತಹ ಶುಕಮುನಿಗಳು ಇಲ್ಲಿ ಮಹಾರಾಜ ಭರತನ ಒಂದು ಗುಣಗಳನ್ನ ಕೊಂಡಾಡ್ತಾ ಇದ್ದಾರೆ. ಮಹಾರಾಜ ಭರತ ಅವನು ಮಹಾಭಕ್ತ. ಅವನ ವರ್ತನೆ, ಅವನ ಒಂದು ಗುಣಗಳು, ಅದನ್ನ ಅವನು ಬಹುವಾಗಿ ಕೊಂಡಾಡ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜನ ಹತ್ರ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ ಆ ಶ್ಲೋಕವನ್ನ. ಯೋ ದುಸ್ತ್ಯಜಾನ್ ದಾರಸುತಾನ್ ಸುಹೃದ್ರಾಜ್ಯಂ ಹೃದಿ ಸ್ಪೃಶಃ ಜಹೌ ಯುವಾ ಏವ ಮಲವದ್ ಉತ್ತಮ ಶ್ಲೋಕ ಲಾಲಸ. ಮತ್ತೆ 44ನೇ ಶ್ಲೋಕದಲ್ಲಿ ಕೂಡ ಹೇಳ್ತೀವಿ. 43ನೇ ಶ್ಲೋಕ ನಾನು ಹೇಳಿದ್ದು. 44ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯೋ ದುಸ್ತ್ಯಜಾನ್ ಕ್ಷಿತಿಸುತ ಸ್ವಜನಾರ್ಥಧಾರಾನ್ ಪ್ರಾರ್ಕ್ಯಾಂ ಶ್ರಿಯಂ ಸುರವರೈಃ ಸದಯಾವಲೋಕಾಂ ನೈಚಂದ್ರುಪಂತದುಚಿತಂ ಮಹತಾಂ ಮಧುವೀಟ್ ಸೇವಾನುರಕ್ತ ಮನಸಾಂ ಅಭವೋ ಅಪಿ ಫಲ್ಗುಃ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯೋ ದುಸ್ತ್ಯಜಾನ್ ದಾರಸುತಾನ್
ಸುಹೃದ್ ರಾಜ್ಯಂ ಅಂದರೆ ಇಲ್ಲಿ ಭರತ ಮಹಾರಾಜ, ಅವನು ಮಹಾರಾಜ ಅಂದ್ರೆ ಅವನಿಗೆ ಇಡೀ ಎಲ್ಲ ಜಗತ್ತಿಗೆ ಅವನು ಚಕ್ರವರ್ತಿ ಆಗಿದ್ದ. ಅಷ್ಟೊಂದು ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಹರೇ ಕೃಷ್ಣ, ಹರೇ ಕೃಷ್ಣ. ಅಷ್ಟೊಂದು ದೊಡ್ಡ ರಾಜ್ಯದ ಒಂದು ರಾಜನಾಗಿದ್ದ, ಚಕ್ರವರ್ತಿ ರಾಜನಾಗಿದ್ದ ಅವನು. ಮತ್ತೆ ಅವನಿಗೆ ಅತಿ ಚೆಲುವೆಯಾದ ಹೆಂಡತಿ ಇದ್ಲು, ತುಂಬಾ ತುಂಬಾ ಸುಂದರವಾದ ಹೆಂಡತಿ. ಮತ್ತೆ ಮಕ್ಕಳು, ಮುದ್ದಾದ ಮಕ್ಕಳಿದ್ರು. ಆ ದೊಡ್ಡ ರಾಜ್ಯದಲ್ಲಿ ಅವನಿಗೆ ಆಪ್ತ ಮಿತ್ರರು, ಆಮೇಲೆ ಆ ಒಂದು ಕುದುರೆಗಳು, ಆನೆಗಳು, ಮತ್ತೆ ಕೋಶ ಭಂಡಾರ, ತುಂಬಾ ಸಮೃದ್ಧವಾದ ಭಂಡಾರ ಇದೆಲ್ಲ ಇತ್ತು. ಇದನ್ನ ನೋಡಿ ತ್ಯಜಿಸಲಿಕ್ಕೆ ಕಷ್ಟವೋ ಅಥವಾ ಸುಲಭವೋ ಇದನ್ನೆಲ್ಲ ತ್ಯಜಿಸಲಿಕ್ಕೆ? ಹರೇ ಕೃಷ್ಣ. ಕಷ್ಟ ಮಾತಾಜಿ. ಐಹಿಕ ಲೋಕದಲ್ಲಿದ್ದರೆ ಸಂಸಾರನೇ ನಮ್ಗೆ ಮುಖ್ಯ ಅನಿಸ್ತಾ ಇರುತ್ತೆ. ಹರೇ ಕೃಷ್ಣ. ಅವನ ಸಂಪತ್ತ ಇಷ್ಟಿತ್ತು ಅಂತಂದ್ರೆ ಅದನ್ನು ನೋಡಿ ದೇವತೆಗಳು ಕೂಡ ಅಸೂಯೆ ಪಡ್ತಿದ್ರಂತೆ. ಸೊ ದೇವತೆಗಳು ಕೂಡ ಅಸೂಯೆ ಪಡ್ತಾ ಇದ್ರು. ಅಂತಹ ಒಂದು ಅವನ ಒಂದು ಸ್ಥಿತಿ. ಸೊ ಈ ಸ್ಥಿತಿಯಲ್ಲಿ ಅವನು ಇನ್ನೂ ಯೌವನಸ್ಥನಾಗಿದ್ದ, ತರುಣಾವಸ್ಥೆಯಲ್ಲಿ ಇದ್ದಿದ್ದ. ಈಗ ಆ ತರುಣಾವಸ್ಥೆಯಲ್ಲಿ ಸುಂದರವಾದ ಹೆಂಡತಿ ಬಿಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆದರೆ ಈಗಿನ ಕಾಲದಲ್ಲಿ ಕೆಲವರು ಎಲ್ಲ ಬಿಡಬಹುದು. ಆದರೆ ಯಾರು ಅತ್ಯಂತ ಅಂದರೆ ಸರಿಯಾದ ಒಂದು ಸಂಸಾರ ಮಾಡ್ಕೊಂಡಿದ್ದಾರೆ ಅವರಿಗೆ ಹೆಂಡತಿ ಬಿಡ್ಲಿಕ್ಕೆ ಆಗೋದಿಲ್ಲ. ಚೆಲುವೆಯಾದ ಸುಂದರವಾದ ಹೆಂಡತಿ, ಮಕ್ಕಳನ್ನು, ಮುದ್ದು ಮಕ್ಕಳನ್ನು ಬಿಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅವರೆಲ್ಲ ನಮ್ಮ ಹೃದಯಕ್ಕೆ ತೀರಾ ಹತ್ತಿರವಾದವರು ಅಲ್ವಾ? ಹರೇ ಕೃಷ್ಣ. ಹೌದು. ಅಪರಿಮಿತವಾದ ಸಾಮ್ರಾಜ್ಯವನ್ನು ತ್ಯಜಿಸ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಆಪ್ತ ಮಿತ್ರರನ್ನು ತ್ಯಜಿಸ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಅಪರಿಮಿತವಾದ ಸಂಪತ್ತನ್ನು ತ್ಯಜಿಸ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಆದರೆ ಇಲ್ಲಿ ಹೇಳ್ತಾನೆ, ಮಹಾತ್ಮನಾದ ಭರತನು ಅವನು ಇದನ್ನೆಲ್ಲ, ಈ ಭೂಲೋಕದ ಒಡೆತನ ಇತ್ತು ಅವನಿಗೆ, ಎಲ್ಲ ಪುತ್ರರು, ಸಮಾಜ, ಗೆಳೆಯರು, ರಾಜವೈಭವ, ತುಂಬಾ ದೊಡ್ಡ ರಾಜವೈಭವ ಅವನಿಗೆ, ಸುಂದರವಾದ ಪತ್ನಿ, ಈ ಎಲ್ಲವನ್ನು ಸುಲಭವಾಗಿ ತ್ಯಜಿಸಿ ಬಿಟ್ನಂತೆ. ಅವನು ಸುಲಭವಾಗಿ ತ್ಯಜಿಸಿದ. ಅದನ್ನ ಹೇಗೆ ತ್ಯಜಿಸಿದ ಕೇಳಿದ್ರೆ, ಮಲವತ್ ಅಂದ್ರೆ ಈಗ ಮಲವನ್ನು ಮಾಡಿದಾಗ ವ್ಯಕ್ತಿ ಅದನ್ನ ಹಿಂತಿರುಗಿ ನೋಡ್ತಾನ? ಹರೇ ಕೃಷ್ಣ. ಮಲ ವಿಸರ್ಜನೆ ಮಾಡಿದಾಗ ಇಲ್ಲ. ಯಾಕೆ? ಅದು ತ್ಯಾಜ್ಯ ವಸ್ತು ಅಲ್ವಾ? ಅದರಲ್ಲಿ ನಮಗೆ ನೋಡಿದರೆ ಹೇಸಿಗೆ ಅಲ್ವಾ? ಹೌದು ಮಾತಾಜಿ. ಅದೇ ರೀತಿ ಈ ಭೌತಿಕದ ವಿಚಾರಗಳು ಅವನಿಗೆ ಈ ರೀತಿ ಅನಿಸಿತಂತೆ. ಯಾಕೆ ಈ ರೀತಿ ಅನಿಸ್ಲಿಕ್ಕೆ ಸಾಧ್ಯ? ಈ ಭೌತಿಕ ವಿಚಾರಗಳು ಅವನಿಗೆ ತ್ಯಾಜ್ಯ ಅಂತ ಅವನಿಗೆ ಆ ಭಾವನೆ, ವೈರಾಗ್ಯ ಉಂಟಾಗ್ಲಿಕ್ಕೆ ಯಾಕೆ ಸಾಧ್ಯವಾಯಿತು ಅಂದರೆ, ಅವನು ಭಗವಂತನ, ಕೃಷ್ಣನ ಪಾದ ಕಮಲಗಳ ಸೇವೆಗೆ ಮನಸ್ಸು ಕೊಟ್ಟುಬಿಟ್ಟಿದ್ದ. ಯಾಕೆ ಮನಸ್ಸು ಹೋಯಿತು ಅವನದು ಅಂದರೆ, ಭಗವಂತನ ಆ ಷಡೈಶ್ವರ್ಯ ಅಂದ್ರೆ ಅವನದು ಭಗವಂತನ ಸೌಂದರ್ಯ, ಅವನ ಸಂಪತ್ತು, ಅವನ ಕೀರ್ತಿ, ಅವನ ಜ್ಞಾನ, ವೈರಾಗ್ಯ, ಶಕ್ತಿ, ಇದೆಲ್ಲ ಭಗವಂತನ ಸಂಪೂರ್ಣ ಷಡೈಶ್ವರ್ಯ ಸಂಪನ್ನ. ಭಗವಂತ ಷಡೈಶ್ವರ್ಯ ಸಂಪನ್ನ, ಎಲ್ಲ ಸಂಪತ್ತುಗಳು ಭಗವಂತನಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇದೆ. ಈ ಭಗವಂತನ ಇದರಿಂದ ಅವನು ಷಡೈಶ್ವರ್ಯಗಳಿಂದ ಮಹಾತ್ಮನಾದ ಭರತನು ಆಕರ್ಷಿತನಾಗಿ ಬಿಟ್ಟಿದ್ದ. ಸೊ ಇದು ಭಗವಂತನಲ್ಲಿ ಆಕರ್ಷಣೀಯ ಆದಾಗ ಇದು ಸುಲಭವಾಗತ್ತೆ ಅವನಿಗೆ. ಸುಲಭ ಆಯ್ತು. ಇದೆಲ್ಲ ಏನೂ ಅನಿಸಲಿಲ್ಲ. ಈ ಭೌತಿಕ ಸುಖ ಸಂಪತ್ತು ಅವನಿಗೆ ಏನು ಅಂತ ಯಾವುದೇ ಒಂದು ತುಚ್ಛವಾಗಿ ಕಂಡಿತ್ತು ಅವನಿಗೆ. ಭಗವಂತನ ಎದುರಿಗೆ ಭಗವಂತನ ಹತ್ರ ನಾನು ಸೇವೆ ಮಾಡಬೇಕು, ಕೃಷ್ಣನ ಸೇವೆ ಮಾಡಬೇಕು. ಪರಂ ದೃಷ್ಟುವ ನಿವರ್ತತೆ ಅಂತ ಹೇಳ್ತಾರೆ. ಪರಂ ದೃಷ್ಟುವ ನಿವರ್ತತೆ ಅಂದ್ರೆ
ಅಲ್ಲಿ ನಮಗೆ ಹೆಚ್ಚಿನ ಅಂದರೆ ಈಗ ಹೆಚ್ಚಿನ ಒಂದು ರುಚಿಯಾದ ಹೆಚ್ಚಿನ ಟೇಸ್ಟ್, ಹೈಯರ್ ಟೇಸ್ಟ್ ಅದು ಇದ್ದಾಗ, ಅದು ಬಂದಾಗ ಇದೆಲ್ಲ ಕೆಳಗಿನ ಎಲ್ಲ ಭೌತಿಕ ಸಿರಿ ಸಂಪತ್ತು, ಸುಖಭೋಗಗಳು, ಐಶ್ವರ್ಯ ಇವೆಲ್ಲ ತುಚ್ಛವೆನಿಸಿ ಬಿಡುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಸೊ ಹಾಗಾಗಿ ಅವನಿಗೆ ಈ ಭೌತಿಕ ಜಗತ್ತಿನಲ್ಲಿ ಆ ತರುಣಾವಸ್ಥೆಯಲ್ಲಿಯೇ ಅವನಿಗೆ ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಅವನು ಕಾಡಿಗೆ ಹೊರಟು ಹೋಗ್ಬಿಟ್ಟ ಆ ಕಾಲದಲ್ಲಿ. ಸೊ ಇದು ಸಾಧ್ಯ ಹೇಗಾಯಿತು ಅಂತಂದ್ರೆ ಕೃಷ್ಣನಲ್ಲಿ ಆಕರ್ಷಣೆ. ಆದರೆ ನಮಗೆ ಈ ಲೌಕಿಕದಲ್ಲಿ ಇದ್ದವರಿಗೆ ಯಾವುದರಿಂದ ಆಕರ್ಷಣೆ? ಹರೇ ಕೃಷ್ಣ. ಐಹಿಕ ಭೋಗ ಸುಖಗಳು ಅಂದ್ರೆ ಯಾವುದು ಅದು ಐಹಿಕ ಭೋಗ ಸುಖಗಳು? ಅದೇ ಸುಖಗಳು. ಸಂಪತ್ತು, ಮಕ್ಕಳು, ಹೆಂಡತಿ ಮತ್ತೆ ಅಚೀವ್ಮೆಂಟ್ಸ್. ಅತೋ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈರ್ ಜನಸ್ಯ ಮೋಹೋ ಅಯಂ ಅಹಂ ಮಮೇತಿ. ಇದನ್ನು ಹೇಳ್ತಾರೆ ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಹೇಳ್ತಾರೆ. ಈ ಬದ್ಧಾತ್ಮ ಅಂದರೆ ಯಾರು ಭೌತಿಕ ಪ್ರಪಂಚದಲ್ಲಿ ಇದ್ದಾರೆ, ಜೀವಾತ್ಮ ಬದ್ಧಾತ್ಮ, ಅವನು ಮಾಯೆಯಿಂದ ಆಕರ್ಷಿತನಾಗ್ತಾನೆ. ಅಂದರೆ ಆ ಮಾಯೆಯಿಂದ ಆಗಿರ್ತಾರೆ. ಯಾಕೆಂದ್ರೆ ಗೃಹ ಮನೆ, ಕ್ಷೇತ್ರ ಆ ಭೂಮಿ, ನನ್ನ ಮನೆ, ಇದು ನನ್ನ ಜಾಗ, ಇದು ನನ್ನ ಮನೆ, ನನ್ನ ದಾರ ಅಂದ್ರೆ ಹೆಂಡತಿ, ಇದು ನನ್ನ ಹೆಂಡತಿ, ಇದು ಸುತ ನನ್ನ ಮಕ್ಕಳು, ಇವರು ನನ್ನ ಆಪ್ತರು, ಇದು ನನ್ನ ಹಣ ಅಲ್ವಾ? ಇದು ಅಹಂ ಮಮೇತಿ, ಇದು ನಾನು ಮತ್ತು ನನ್ನದು, ಈ ಭಾವನೆಯಲ್ಲಿ ಉಳ್ಕೊಂಡಿರೋದು ಅಹಂ ಮಮೇತಿ. ಸೊ ಇದು ಮಾಯೆ. ಸೊ ಆದ್ದರಿಂದ ನಾವು ಎಲ್ಲಿವರೆಗೆ ಮಾಯೆಯಲ್ಲಿ ಅಟ್ಯಾಚ್ ಆಗಿರುತ್ತೇವೆ ಆವಾಗ ನಮಗೆ ಭಗವಂತನ ಆ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ್ತದ್ಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ನಾವು ಮಾಯೆ ಒಳಗೆ, ಅಲ್ಲಿ ನಾವು ಇಂದ್ರಿಯ ಭೋಗದಲ್ಲಿ ಒಳಗೆ ತೊಡ್ಕೊಂಡ್ಬಿಡ್ತೇವೆ ಅಲ್ವಾ? ಅಂದ್ರೆ ಆಳವಾಗಿ ತಡ್ಕೊಂಡ್ಬಿಡ್ತೇವೆ ಅಲ್ವಾ? ಹೌದು ಮಾತಾಜಿ. ಆದರೆ ಶುದ್ಧ ಭಕ್ತನಾದವನು ಆ ಕೃಷ್ಣನಿಂದ ಆಕರ್ಷಿತನಾಗಿರೋದ್ರಿಂದ ಅವನು ಭಗವಂತನಿಗೋಸ್ಕರ ಈ ಭೌತಿಕ ಪ್ರಪಂಚದ ಅಲ್ಲಿ ಏನಿರುತ್ತೆ ಎಲ್ಲದನ್ನು ಕೂಡ ತ್ಯಾಗ ಮಾಡಬಲ್ಲ. ಭಕ್ತ ಯಾವಾಗಲೂ ನಾನು ಹುಟ್ಟುತ್ತೇನಾ, ಅಥವಾ ನಾನು ಮತ್ತೆ ಎಲ್ಲಿ ಹುಟ್ಟುತ್ತೇನೆ, ಅಥವಾ ನಾನು ಏನು ಮಾಡಬೇಕು ಈ ಜೀವನದಲ್ಲಿ, ಅಚೀವ್ಮೆಂಟು, ಈ ಭೌತಿಕ ಇದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋದಿಲ್ಲ. ಯಾಕೆಂತಂದ್ರೆ ಅವನು ಭಗವಂತನ ಸೇವೆಯಲ್ಲಿ ತಲ್ಲೀನನಾಗಿರ್ತಾನೆ. ಹೀಗೆ ತಲ್ಲೀನಾಗಲಿಕ್ಕೆ ಕಾರಣ ಅವನಿಗೆ ಭಗವಂತನ ಬಗ್ಗೆ ಆಕರ್ಷಣೆ, ಕೃಷ್ಣನಲ್ಲಿ ಆಕರ್ಷಣೆ. ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ಅವನ ಮನಸ್ಸೆಲ್ಲ ಭಗವಂತನ ಆ ಪಾದಗಳಲ್ಲಿ ಇತ್ತು. ಸೊ ಹೀಗೆ ಇತ್ತು ಆ ಭರತ ಮಹಾರಾಜ. ಸೊ ಅವನು ಈ ಥರ ಯಾವುದಕ್ಕೂ ಕೂಡ ಈ ಭೌತಿಕ ಸುಖಕ್ಕಾಗಲಿ ಅವನು ಅಥವಾ ಇದಕ್ಕೆ ಅವನು ಸ್ವಲ್ಪನೂ ಕೂಡ ಇಷ್ಟಪಡಲಿಲ್ಲ. ಅಷ್ಟು ಅಂದರೆ ಅಷ್ಟು ಸುಖ ಸಮೃದ್ಧಿಯ ನಡುವೆ ಎಲ್ಲವನ್ನು ತ್ಯಾಗ ಮಾಡೋದು ಅಂತಂದ್ರೆ ಅದು ಯಾವ ಥರ ಇರ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಸುಖ ಸಮೃದ್ಧಿ, ರಾಜ್ಯ, ಇಡೀ ಒಂದು ಭೂಮಿದ ಅಧಿಕಾರವೇ ಅವನಿಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹೇಳ್ತಾ ಇದೆ ಮಾತಾಜಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಅಷ್ಟೆಲ್ಲ ಸುಖ ಸಮೃದ್ಧಿ ಸಾಮ್ರಾಜ್ಯ ಇದನ್ನೆಲ್ಲ ಬಿಡಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಅವನಿಗೆ ಆಸಕ್ತಿ ಇತ್ತು ಅವನಿಗೆ. ಅದಕ್ಕೆ ಹೇಳ್ತಾರೆ ಉತ್ತಮ ಶ್ಲೋಕ ಲಾಲಸ. ಉತ್ತಮ ಶ್ಲೋಕ ಲಾಲಸ ಅಂದ್ರೆ ಆ ಭಗವಂತನಲ್ಲಿ ತುಂಬಾ ಅತಿಯಾದ ಆಸಕ್ತಿ ಇದ್ದಿತ್ತು. ಸೊ ಹಾಗಾಗಿ ಅವನು ಶುದ್ಧ ಭಕ್ತನಾದವನು ಈ ರೀತಿ ಸುಲಭವಾಗಿ ಐಹಿಕದ ವಿಚಾರಗಳನ್ನ ಬಿಟ್ಟು ಬಿಡ್ತಾನೆ. ಸೊ ಅದರಿಂದ ನಾವು ತಿಳ್ಕೊಳ್ಬೇಕು. ಅಂದ್ರೆ ಇಲ್ಲಿ ನಾವು ಅಂದ್ರೆ ಇಲ್ಲಿ ಮುಕ್ತಿ ಅಂದ್ರೆ ಏನು ತಿಳ್ಕೊಳ್ಳೋಣ. ಭಕ್ತರಿಗೆ ಮುಕ್ತಿ ಹೇಗೆ?
ಭಕ್ತರು ಜೀವನ್ಮುಕ್ತ. ಯಾಕೆಂತ ಶುದ್ಧ ಭಕ್ತರು ಹೇಗೆ ಕೇಳಿದರೆ, ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸಾ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಅಂದ್ರೆ ಇಲ್ಲಿ ಇಹ ಯಸ್ಯ ಹರೇರ್ದಾಸ್ಯ, ಇಹ ಅಂದ್ರೆ ಐಹಿಕ ಪ್ರಪಂಚದಲ್ಲಿ ಇದ್ಕೊಂಡು ಯಾರು ಭಗವಂತನ ದಾಸರಾಗಿರ್ತಾರೆ. ಹೇಗೆ ದಾಸರಾಗಿರ್ತಾರೆ? ಕರ್ಮಣ ಮನಸ ಗಿರ ಅಂದ್ರೆ ಗಿರ ಅಂದ್ರೆ ತಮ್ಮ ಮಾತುಗಳಿಂದ, ಮನಸ ತಮ್ಮ ಮನಸ್ಸಿನಿಂದ, ಕರ್ಮಣ ತಮ್ಮ ಕೃತಿಯಿಂದ. ಅಂದ್ರೆ ಅವರು ಮಾತನಾಡಿದರೆ ಕೃಷ್ಣನ ಕಥೆಗಳನ್ನೇ, ಕೃಷ್ಣನ ಬಗ್ಗೆನೇ ಮಾತಾಡ್ತಾರೆ. ಮನಸ್ಸು, ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೃಷ್ಣನೇ ತುಂಬಿಕೊಂಡ್ಬಿಟ್ಟಿರ್ತಾನೆ, ಕೃಷ್ಣನ ವಿಚಾರಗಳೇ ತುಂಬಿಕೊಂಡ್ಬಿಟ್ಟಿರುತ್ತೆ. ಭಗವಂತನಿಗೆ ಹೇಗೆ ನಾನು ಸೇವೆ ಮಾಡಲಿ, ಈ ವಿಚಾರವೇ ಮನಸ್ಸಿನಲ್ಲಿ ತುಂಬಿಕೊಂಡು ಬಿಟ್ಟಿರುತ್ತೆ. ನಮ್ಮ ಮನಸ್ಸಲ್ಲಿ ಏನು ತುಂಬಿಕೊಂಡಿರುತ್ತೆ? ಹರೇ ಕೃಷ್ಣ. ಹರೇ ಒಬ್ರು ಹೇಳ್ಬೇಕು ಹರೇ ಕೃಷ್ಣ. ಒಬ್ರು ಹೇಳುವಾಗ ಇನ್ನೊಬ್ರು ಹೇಳಬಾರದು. ಹರೇ ಕೃಷ್ಣ. ನಮ್ಮ ಮನಸ್ಸಿನಲ್ಲಿ ಏನ್ ತುಂಬಿಕೊಂಡಿರುತ್ತೆ? ನೆಕ್ಸ್ಟ್ ಡೇ ಏನಾದ್ರು ಪ್ರಿಪರೇಷನ್ಸ್ ಮತ್ತೆ ಯೋಚನೆಗಳು, ಮಕ್ಳ ಬಗ್ಗೆ, ಸಂಸಾರದ ಬಗ್ಗೆನೆ ಸ್ವಲ್ಪ ಜಾಸ್ತಿ ತುಂಬಿಕೊಂಡಿರತ್ತೆ ಮಾತಾಜಿ. ಹರೇ ಕೃಷ್ಣ. ಸೊ ಅವರ ಮನಸ್ಸಿನಲ್ಲಿ, ಶುದ್ಧ ಭಕ್ತರ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಸೇವೆ ಹೇಗೆ ಮಾಡಲಿ ಅದು ತುಂಬಿಕೊಂಡಿರುತ್ತೆ. ಮಾತಿನಲ್ಲಿ ಯಾವಾಗಲೂ ಕೃಷ್ಣನ ಬಗ್ಗೆನೇ ಅವರು ಕೀರ್ತನೆಗಳನ್ನ ಮತ್ತೆ ಅದನ್ನ ಭಗವಂತನ ಮಹಿಮೆಗಳನ್ನ ಕೊಂಡಾಡುವುದು, ಅದರಲ್ಲಿ ಅವರ ಮಾತು. ಅದು ಬಿಟ್ಟರೆ ಇಲ್ಲ. ಕರ್ಮಣ ಅವರ ಕೃತಿ, ಅವರು ಮಾಡ್ತಕ್ಕಂಥ ಕೆಲಸ ಅದೆಲ್ಲವೂ ಭಗವಂತನ ಸೇವೆ. ಇದು ಭಕ್ತನ ಸ್ಥಿತಿ. ಈ ರೀತಿಯ ಇದ್ದಾಗ ಯಾವಾಗ ಮನಸ್ಸಿನಿಂದ, ಮಾತಿನಿಂದ, ತನ್ನ ಚಟುವಟಿಕೆಗಳಿಂದ, ಕೃತಿಯಿಂದ ಯಾವಾಗ ಭಕ್ತನಾದವನು ಭಗವಂತನ ಸೇವೆ ಮಾಡ್ತಾನೆ, ಅವನು ಜೀವನ್ಮುಕ್ತ. ಅಂದರೆ ಈ ಶರೀರದಲ್ಲಿ ಇದ್ದಾಗ, ಐಹಿಕ ಶರೀರ ಇದ್ರೂ ಕೂಡ ಅವನು ಈಗಾಗಲೇ ಮುಕ್ತನಾಗಿದ್ದಾನೆ. ಸೊ ಅದು ಮುಕ್ತಿ ಅವನಿಗೆ ಈಗಾಗಲೇ ಸಿಕ್ಕಿರುತ್ತೆ. ಸೊ ಆದ್ದರಿಂದ ಅವನಿಗೆ ಇಂತಹ ಮುಕ್ತಿ, ಎಲ್ಲಿ ಮೋಕ್ಷ ಅವರಿಗೆ ಬೇಕಾಗಿರೋದಿಲ್ಲ. ನಿಜವಾದ ಮುಕ್ತಿ ಅಂತಂದ್ರೆ ಏನಂತಂದ್ರೆ, ಈ ತರ ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ಇದ್ಕೊಂಡು ಕೂಡ ಅವನು ಭಗವಂತನ ಸೇವೆಯಲ್ಲಿ ಸದಾ ನಿರತನಾಗಿರೋದು. ಅದಕ್ಕೆ ಮುಕ್ತಿ, ಇನ್ನೊಂದು ಹೇಳ್ತಾರೆ ಮುಕ್ತಿಗೆ ಮತ್ತೊಂದು ವ್ಯಾಖ್ಯಾನ, ಮುಕ್ತಿರ್ಹಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಅಂದರೆ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥೆ, ಸ್ವರೂಪ ಸಿದ್ಧಿಯನ್ನು ಪಡ್ಕೊಂಡು ಭಗವಂತನ ಲೋಕಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ನಿರತನಾಗುವುದು, ಅದು ನಿಜವಾದ ಮುಕ್ತಿ. ಈ ದೇವರಲ್ಲಿ ಒಂದಾಗಿ ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವುದು, ಅದರಲ್ಲಿ ಅದು ಭಕ್ತರಿಗೆ ಬೇಕಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಭಕ್ತಿ ಸೇವೆ ಮಾಡ್ತಕ್ಕಂತಹ ಆ ಸೇವಾನಂದ ಅದಿಲ್ಲ. ಆಮೇಲೆ ಶ್ರವಣವನ್ನು ಮಾಡೋದು, ಕೀರ್ತಿಸುವುದು, ಈ ಆನಂದ ಅವರಿಗೆ ಅಲ್ಲಿ ಇಲ್ಲ. ಸೊ ಆದ್ದರಿಂದ ಅವರು ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಭರತನ ವರ್ತನೆಯನ್ನ ಶುಕಮುನಿಗಳು ಕೊಂಡಾಡ್ತಾರೆ. ಶುಕಮುನಿಗಳು ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನ ಮಧುಸೂದನನ ಲೋಕೋತ್ತರ ಗುಣಗಳಿಗೆ ಮನಸೋತವನು ಮಹಾನ್ ಮಹಾಮುನಿಗಳು ಅಪೇಕ್ಷಿಸುವ ಮುಕ್ತಿಯನ್ನು ಕೂಡ ಲಕ್ಷಿಸುವುದಿಲ್ಲ ಎಂದ ಮೇಲೆ ಐಹಿಕ ಸಮೃದ್ಧಿಯ ಮಾತೇನು, ಅವರಿಗೆ ಮುಕ್ತಿ ಕೂಡ ಬೇಕಾಗಲಿಲ್ಲ ಅವರಿಗೆ. ಯಾಕೆಂದ್ರೆ ಅವರು ಆ ಭಗವಂತನ ಆ ಲೋಕೋತ್ತರ ಗುಣಗಳಿಗೆ ಆ ಮನಸ್ಸು ಅವ್ರದ್ದು ಆಕರ್ಷಣೆ ಆಗ್ಬಿಟ್ಟಿದೆ. ಸೊ ಆಗ ಭಗವಂತನ ಸೇವೆ ಮಾಡಬೇಕು ನಾನು, ಇದೇ ಅವರ ಇಚ್ಛೆ. ಆಗಿದ್ದಾಗ ಅವರಿಗೆ ಮುಕ್ತಿ ಬೇಡ. ಮುಕ್ತಿ ಬೇಡದಿದ್ರೆ ಅವರಿಗೆ ಈ ಐಹಿಕ ಸಂಪತ್ತು ಅದು ಏನೂ ಅವರಿಗೆ ಲೆಕ್ಕ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಶುಕಮುನಿಗಳು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾಗವತದ ಸ್ಕಂದದಲ್ಲಿ 11ನೇ ಅಧ್ಯಾಯ ಶ್ಲೋಕ 25. ರುದ್ರಾಸುರನ ಬಾಯಿಂದ ಬಂದ ಮಾತೊಂದಿದೆ. ಆ ಅಸುರನು ಪ್ರಭುವನ್ನು ಉದ್ದೇಶಿಸಿ, ಪ್ರಿಯ ಪ್ರಭುವೇ, ನಿನ್ನ ಲೋಕೋತ್ತರ ಸೇವೆಯನ್ನು ಬಿಟ್ಟು ನಾನು ಧ್ರುವಲೋಕಕ್ಕೆ ಉನ್ನತಿ ಪಡೆಯಬಹುದು ಅಥವಾ ಎಲ್ಲ ಗ್ರಹಲೋಕಗಳ ಒಡೆಯನಾಗಬಹುದು. ನಾನು ಇದೊಂದನ್ನು ಅಪೇಕ್ಷಿಸುವುದಿಲ್ಲ. ಯೋಗಾಭ್ಯಾಸದ ನೆರವಿನಿಂದ ಸಿದ್ಧಿಗೊಳಿಸುವುದು ಕೂಡ ನನಗೆ ಬೇಡ. ಆಧ್ಯಾತ್ಮಿಕ ವಿಮೋಚನೆಯನ್ನು ನಾನು ಬಯಸುವುದಿಲ್ಲ. ನಿನ್ನ ಸಾನ್ನಿಧ್ಯ ಹಾಗೂ ನಿನ್ನ ಶಾಶ್ವತ ಸೇವೆ, ಇವಿಷ್ಟನ್ನು ಮಾತ್ರ ನಾನು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಧನ್ಯವಾದಗಳು. ಈಗ ವೃತ್ರಾಸುರನ ಒಂದು ಇದನ್ನ
ಹೇಳ್ತಾ ಇದ್ದಾರೆ ವೃತ್ರಾಸುರ ಏನು ಪ್ರಾರ್ಥನೆ ಮಾಡ್ತಾನೆ ಅಂತ. ವೃತ್ರಾಸುರ ಅವನು ಚಿತ್ರಕೇತು ಮಹಾರಾಜ ವೃತ್ರಾಸುರನಾಗಿದ್ದ. ತಾಯಿ ಪಾರ್ವತಿ ದೇವಿಯ ಶಾಪದಿಂದ ಅವನಿಗೆ ಒಂದು ಅಸುರ ದೇಹ ಆಗಿತ್ತು. ಆದರೂ ಅಸುರ ದೇಹದಲ್ಲಿ ಇದ್ರೂ ಕೂಡ ಅವನು ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ. ಯಾವ ರೀತಿ ಮಾಡ್ತಾನೆ? ನ ನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮ್ಯಂ ನ ರಾಸಾಧಿಪತ್ಯಂ ನ ಲೋಕ ಸಿದ್ಧಿರ್ ಅಪುನರ್ಭವಂ ವಾ ಸಮಂಜಸ ತ್ವಾ ವಿರಹಯ್ಯ ಕಾಂಕ್ಷೆ. ಅಂದ್ರೆ ನನಗೆ ಧ್ರುವಲೋಕ ಬೇಡ, ಏನೋ ಬೇಡ, ನನಗೆ ಈ ಲೋಕೋತ್ತರ ಸೇವೆ ಬಿಟ್ಟು ನನಗೆ ಧ್ರುವಲೋಕ ಬೇಡ, ನನಗೆ ಭಗವಂತನ ಸೇವೆ ಬೇಡ, ನೀನು ಧ್ರುವಲೋಕ ಪಡ್ಕೋ ಅಂತ ಹೇಳಿದ್ರೆ ನನಗೆ ಬೇಡ. ಎಲ್ಲರಿಗೂ ಕೂಡ ಗೊತ್ತು ಧ್ರುವಲೋಕ ಅಲ್ವಾ? ಕೇಳಿದ್ದೀರಿ ಧ್ರುವಲೋಕವನ್ನ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಶಾಶ್ವತ ನಕ್ಷತ್ರ ಶಾಶ್ವತ ಲೋಕ. ಇದು ಈಗ ಒಬ್ಬರ ಹತ್ರ ನೀನು ಭಕ್ತಿ ಸೇವೆ ಬೇಡಪ್ಪ, ನೀನು ಧ್ರುವಲೋಕ ನೀನು ಕೊಟ್ಬಿಡ್ತೇನೆ ಅಂತ ಹೇಳಿದ್ರೆ ಭಗವಂತ ಬೇಡ ಹೇಳ್ತಾರೆ ನನಗೆ ಧ್ರುವಲೋಕ. ಧ್ರುವಲೋಕ ಅಂದ್ರೆ ಅದು ಭೌತಿಕದಲ್ಲೇ ಇದೆ, ಆದರೆ ಅದು ಶಾಶ್ವತವಾದ ಲೋಕ. ಅಲ್ಲಿ ಪ್ರಳಯ ಹೇಳೋದು ಇರೋದಿಲ್ಲ. ಸೊ ಅದು ಶಾಶ್ವತವಾಗೇ ಇರ್ತದೆ ಅಂತ ಧ್ರುವಲೋಕವನ್ನೇ ಕೊಟ್ಟರು ನನಗೆ ಬೇಡ. ಈ ಭಗವಂತನ ಭಕ್ತಿ ಸೇವೆ ಮಾಡಬೇಡ ಅಂದ್ರೆ ನನಗೆ ನೀ ಧ್ರುವಲೋಕ ಕೊಟ್ಟರು ನನಗೆ ಬೇಡ. ನಚ ಪಾರಮೇಷ್ಟ್ಯಂ, ಬ್ರಹ್ಮನ ಲೋಕ ಕೂಡ ಉನ್ನತವಾದ ಲೋಕ. ಈ ಭೌತಿಕ ಪ್ರಪಂಚದಲ್ಲಿ ಅತಿ ಉನ್ನತವಾದ ಲೋಕ ಈ ಬ್ರಹ್ಮನ ಲೋಕ. ಸೊ ಬ್ರಹ್ಮಲೋಕದಲ್ಲಿ ಎಲ್ಲ ಸುಖ ಸಮೃದ್ಧಿಗಳು ಜಾಸ್ತಿ ಇರುತ್ತೆ, ಮತ್ತೆ ಆಯುಸ್ಸು ಕೂಡ ಅತಿ ದೀರ್ಘವಾದದ್ದು. ಬ್ರಹ್ಮ 311 ಟ್ರಿಲಿಯನ್ 40 ಬಿಲಿಯನ್ ವರ್ಷ ಬದುಕ್ತಾನೆ. ಹಾಗೆ ಅಲ್ಲಿಯ ನಿವಾಸಿಗಳು ಕೂಡ ಬಹಳ ಕಾಲ ಆನಂದ ಸುಖದಿಂದ ಅಲ್ಲಿ ಇರಬಹುದು, ಭೌತಿಕ ಸುಖ. ಆದರೆ ಅದು ಭಕ್ತಿ ಸೇವೆ ನೀ ಮಾಡಬೇಡ, ನಿಂಗೆ ಬ್ರಹ್ಮನ ಲೋಕಕ್ಕೆ ಕಳಿಸ್ತೆ ಅಂದ್ರೆ ಬೇಡ ಅಂತ ಹೇಳ್ತಾನೆ. ನನಗೆ ಭಕ್ತಿ ಸೇವೆ ಬಿಟ್ಟು ನಂಗೆ ಬ್ರಹ್ಮನ ಲೋಕ ಬೇಡ, ಆ ಬ್ರಹ್ಮಲೋಕ ಬೇಡ. ನ ಸಾರ್ವಭೌಮಂ, ಭೂಲೋಕದ ಚಕ್ರವರ್ತಿ ಪದವಿ ಕೊಡ್ತೇನೆ ನೀ ಭಕ್ತಿ ಸೇವೆ ನೀನ್ ಬಿಟ್ರೆ ಅಂತ ಹೇಳಿದ್ರೆ ನನಗೆ ಆ ಭೂಲೋಕದ ಚಕ್ರವರ್ತಿ ಪದವಿ ಬೇಡ. ನ ರಸಾಧಿಪತ್ಯಂ ಅಂದ್ರೆ ಈ ಪಾತಾಳ ಲೋಕದ ಪ್ರಭುತ್ವವನ್ನೇ ನಿನಗೆ ಕೊಡ್ತೇನೆ, ಬೇಡ ನಂಗೆ ಅಲ್ಲಿ ಭಕ್ತಿ ಸೇವೆ ಇಲ್ಲ ಅಂದ್ರೆ ಅದು ಯಾವುದು ಬೇಡ. ಆಯ್ತು, ನಿನಗೆ ಅಷ್ಟಸಿದ್ಧಿ ಕೊಡ್ತೇನೆ, ಬೇಡ ಅಷ್ಟಸಿದ್ಧಿ, ನನಗೆ ಭಕ್ತಿ ಸೇವೆ ಬಿಟ್ರೆ ಅಷ್ಟಸಿದ್ಧಿ ನನಗೆ ಬೇಡ. ಸೊ ಹಾಗಾಗಿ ಈಗ ನನಗೆ ಭಕ್ತಿ ಸೇವೆಯನ್ನು ತೊರೆದು ಬೇರೆ ಎಲ್ಲ ಕೊಡ್ತೇನೆ ಅಂದ್ರು ಅದು ಯಾವುದು ಕೂಡ ಬೇಡ ಅಂತ ಹೇಳ್ತಾನೆ. ಸೊ ಇದ್ರಲ್ಲಿ ನಾವೇನ್ ತಿಳ್ಕೊಳ್ಬೇಕು? ಆಮೇಲೆ ಹೇಳ್ತಾರೆ ಪುನಃ ಭವಂ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಹರೇ ಕೃಷ್ಣ ದಯವಿಟ್ಟು. ಹಾಗಾಗಿ ಇಲ್ಲಿ ನಾ ಪುನಃ ಭವಂ, ಮತ್ತೆ ನನಗೆ ಇಲ್ಲಿ ಮುಕ್ತಿ ಕೊಡ್ತೀಯ ಅಂದ್ರೆ ಅದು ಕೂಡ ಬೇಡ. ಈಗ ನಿನ್ನ ಪಾದಕಮಲವನ್ನು ನಾ ತೊರೆಯಬೇಕಂದ್ರೆ ಆ ಮುಕ್ತಿ ನನಗೆ ಬೇಕಾಗಿಲ್ಲ, ಆ ಮೋಕ್ಷ ನನಗೆ ಬೇಕಾಗಲಿಲ್ಲ. ಸೊ ಹಾಗಾಗಿ ಈ ಪ್ರಾರ್ಥನೆ ಒಂದು ವೃತ್ರಾಸುರನ ಪ್ರಾರ್ಥನೆ. ಸೊ ಅದು ಶುದ್ಧ ಭಕ್ತ ವೃತ್ರಾಸುರ. ಸೊ ಶುದ್ಧ ಭಕ್ತನಲ್ಲಿ ಈ ಭೌತಿಕವಾದ ಯಾವುದೇ ಇಚ್ಛೆ ಇರುವುದಿಲ್ಲ. ಇರ್ತದೆಯಾ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಇಲ್ಲ. ಹಾಗಾದ್ರೆ ಶುದ್ಧ ಭಕ್ತನ ಇಚ್ಛೆ ಆದ್ರೂ ಏನು? ಹಾಗಾದ್ರೆ ಅವನ ಬಯಕೆ ಆದ್ರೂ ಏನು? ಶುದ್ಧ ಭಕ್ತನಾದವನು ಅವನು ಭಗವಂತನ ಮತ್ತು ಅವನ ಸಹಚರರ ನಿರಂತರ ಸಂಘದಲ್ಲಿ ಇದ್ದು ಆ ಭಗವಂತನ ಪ್ರೇಮ ಸೇವೆಯಲ್ಲಿ ನಿರತನಾಗ್ಲಿಕ್ಕೆ ಅವನು ಬಯಸ್ತಾನೆ. ಅದಿಲ್ಲ ಅಂತಂದ್ರೆ ಅವನಿಗೆ ಬೇರೆ ಯಾವ್ದು ಕೊಟ್ಟರು, ನೀ ಧ್ರುವಲೋಕ ಕೊಡ್ತೇನೆ, ಬ್ರಹ್ಮಲೋಕ ಕೊಡ್ತೇನೆ, ನಿನಗೆ ಭೂಲೋಕದ ಚಕ್ರವರ್ತಿ ಮಾಡ್ತೇನೆ, ನಿನಗೆ ಪಾತಾಳ ಲೋಕದ ಪ್ರಭುತ್ವ ಕೊಡ್ತೇನೆ, ಅಷ್ಟಸಿದ್ಧಿಗಳನ್ನು ಕೊಡ್ತೇನೆ, ಮುಕ್ತಿ ಕೊಡ್ತೇನೆ, ಇದು ಯಾವುದು ಬೇಡ ಅಂತ ಹೇಳ್ತಾನೆ. ಸೊ ಇದರಲ್ಲಿ ನಾವೇನ್ ತಿಳ್ಕೊಳ್ಬೇಕು ಹರೇ ಕೃಷ್ಣ? ನಿತ್ಯ ಚರಣ ಸೇವಕ ಆಗ್ಬೇಕು ಅಂತ ಶುದ್ಧ ಭಕ್ತ ಬಯಸ್ತಾನೆ. ಮುಕ್ತಿಯೂ ಬೇಡ ಅವನಿಗೆ, ಮುಕ್ತಿ ಬೇಡ ಅವರಿಗೆ, ಭಕ್ತಿ ಸೇವೆ ಮುಖ್ಯ. ಒಬ್ಬರು ಮಾತನಾಡುವಾಗ ಇನ್ನೊಬ್ಬರು ಮಾತನಾಡಬಾರದು. ಹರೇ ಕೃಷ್ಣ. ಯಾರು ಹೇಳಿದ್ರು ಆಮೇಲೆ ಕೇಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಮುಕ್ತಿ ನನಗೆ ಬೇಡ, ನನಗೆ ಭಕ್ತಿ ಸೇವೆ ಬೇಕು. ಭಕ್ತಿ ಸೇವೆ ಹೇಳೋದು ಮುಕ್ತಿಗಿಂತಲೂ ಉನ್ನತವಾದದ್ದು.
ದಾಸಾನು ದಾಸೋ ಭವಿತಾಸ್ಮಿ, ನಾನು ನಿನ್ನ ದಾಸನಾಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ಹೇಳ್ತಾರೆ, ಗೋಪೀ ಪದ ಕಮಲಯೋಹೋ ದಾಸಾನು ದಾಸಾನು ದಾಸಃ, ಗೋಪಿ ಬರ್ತು ಪದಕಮಲಯೋಹೋ ದಾಸಾನು ದಾಸಾನು ದಾಸಃ. ಗೋಪಿ ಬರ್ತು ಅಂದರೆ ಕೃಷ್ಣ. ಸೊ ಅವನ ದಾಸನಾಗ್ಲಿಕ್ಕೆ ಇಷ್ಟಪಡ್ತಾನೆ, ಭಕ್ತಿ ಸೇವೆಯನ್ನು ವೈಷ್ಣವ ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ. ಸೊ ಅದನ್ನೇ ಹೇಳ್ತಾರೆ ಇವರು, ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ ಜನಮೆ ಜನಮೆ ಹಯ ಯಯಿ ಅಭಿಲಾಷ. ಜನಮೆ ಎಷ್ಟು ಜನ್ಮ ಬಂದರೂ ಜನ್ಮ ಜನ್ಮ ಬೇಕು ಅಂತಂದ್ರೆ ಮೋಕ್ಷದ ವಿಚಾರವೇ ಇಲ್ಲ. ಜನ್ಮ ಬಂದರೂ ಅಡ್ಡಿಲ್ಲ ನನಗೆ ತಾಂದೇರ ಚರಣ ಸೇವಿ, ಆ ಭಕ್ತರ ಸೇವೆ ಮಾಡಲಿಕ್ಕೆ ನನಗೆ ಕೊಡು, ಅವಕಾಶ ಕೊಡು. ಅಂದರೆ ಭಗವಂತನ ಸೇವೆಯನ್ನು ಮಾಡೋದು ಅಂದರೆ ಭಕ್ತರ ಸಂಘದಲ್ಲಿ ಆ ಭಗವಂತನ ದಾಸರ ಸೇವೆ ಮಾಡೋದು. ಅದೇ ಒಂದು ಏಕೈಕ ಉದ್ದೇಶ ಆಗಿರುತ್ತೆ. ಭಕ್ತರ ಉದ್ದೇಶ ಭಗವಂತರ ದಾಸರ ಸೇವೆ ಮಾಡೋದಾಗಿರುತ್ತೆ. ಸೊ ಹಾಗಾಗಿ ಹೇಗೆ ಕೇಳಿದ್ರೆ ಇದರಲ್ಲಿ ಅವರಿಗೆ ಇಷ್ಟು ಉತ್ಕಟ ಆಶೆ ಇರುತ್ತೆ ಕೇಳಿದರೆ, ಈಗ ಹಗ್ಗದಲ್ಲಿ ಕರುಗಳನ್ನ ಕಟ್ಟಿರ್ತಾರೆ ಅಲ್ವಾ, ಕೊಟ್ಟಿಗೆಯಲ್ಲಿ ಕರು ಕಟ್ಟಿರ್ತಾರೆ ಅಲ್ವಾ, ಕರು ಕೊಟ್ಟಿರ್ತಾರೆ. ಆ ಕರುವನ್ನ ಆ ಹಾಲು ಕರೆಯುವ ಹೊತ್ತಿನಲ್ಲಿ ತಾಯಿ ಹಸುವಿನ ಹತ್ರ ಬಿಡ್ತಾರೆ ಅಲ್ವಾ. ಹೌದು ಆಗ ಆ ಹಸು ಕರು ಓಡ್ತಾ ಖುಷಿಯಿಂದ ಹೋಗ್ತದೆ ಅಲ್ವಾ. ಹರೇ ಕೃಷ್ಣ. ಹೌದು. ಹಾಗೆ ತಾಯಂದರ ಬಳಿ ಹಾಲು ಕುಡಿಯಲು, ಹಾಲು ಕರೆಯುವ ಆ ಸಮಯಕ್ಕಾಗಿ ಆ ಕರುಗಳು ಚಡಪಡಿಸ್ತಾ ಇರ್ತದೆಯಂತೆ. ಹಾಲು ಕಡಿಯೋ ಸಮಯ ಎಷ್ಟೊತ್ತಿಗೆ ಬರ್ತದೆಯಪ್ಪ, ನಾನು ಎಷ್ಟೊತ್ತಿಗೆ ತಾಯಿ ಹತ್ರ ಬಿಡ್ತಾರೆ, ಆ ಹಸುವಿನ ಹತ್ರ ಬಿಡ್ತಾರೆ, ತಾಯಿ ಹಸುವಿನ ಹತ್ರ ಚಡಪಡಿಸ್ತಾ ಇರ್ತದೆಯಂತೆ. ಅದೇ ರೀತಿ ಆ ಭಗವಂತನ ಸೇವೆ ಮಾಡಲಿಕ್ಕಾಗಿ ಈ ಶುದ್ಧ ಭಕ್ತರು ಸದಾ ಹಾತೊರೆಯುತ್ತಿರುತ್ತಾರೆ. ಅವರಿಗೆ ಯಾವುದು ಬೇಡ, ಈ ಎಲ್ಲ ಭೌತಿಕ ಸುಖ ಸಮೃದ್ಧಿ ಅಥವಾ ಭುಕ್ತಿ ಇದು ಬೇಡ, ಮುಕ್ತಿ ಇದರಲ್ಲಿ ವಿಮೋಚನೆ, ಆಧ್ಯಾತ್ಮಿಕ ವಿಮೋಚನೆ, ಮೋಕ್ಷ ಇದು ಬೇಡ. ಏನನ್ನು ಬಯಸ್ತಾನೆ ಭಕ್ತ? ನಿನ್ನ ಸಾನ್ನಿಧ್ಯ ಹಾಗೂ ನಿನ್ನ ಶಾಶ್ವತ ಸೇವೆ, ಇವಿಷ್ಟನ್ನು ಮಾತ್ರ ನಾನು ಬಯಸುತ್ತೇನೆ ಅಂತ ಹೇಳ್ತಾನೆ. ಭಗವಂತನ ಸಾನ್ನಿಧ್ಯ, ಭಗವಂತನ ಶಾಶ್ವತ ಸೇವೆ ಅಷ್ಟು ಮಾತ್ರ ಸಾಕು ನನಗೆ. ಭಗವಂತ ಬೇರೆ ನಿನ್ನ ಯಾವುದೇ ಭೌತಿಕ ಐಶ್ವರ್ಯ ಸುಖ ಸಂಪತ್ತು ಬೇಡವೇ ಬೇಡ ಹೇಳ್ತಾನೆ. ಮುಕ್ತಿ ಬೇಡವೇ ಬೇಡ, ಅಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಅದು ತಗೊಂಡು ನಾನೇನು ಮಾಡ್ತೇನೆ, ಬೇಡ ನನಗಂಥದ್ದು ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ನಾವೇನು ತಿಳ್ಕೊಳ್ಬೇಕು, ಈ ಭೌತಿಕ ಸುಖ ಸಂಪತ್ತು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಮುಕ್ತಿ ಇದಕ್ಕಿಂತ ಭಕ್ತಿ ಸೇವೆ ಮಿಗಿಲಾದದ್ದು. ಭಕ್ತಿ ಸೇವೆಗೆ ಇದನ್ನ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಹರೇ ಕೃಷ್ಣ. ಮೇಲಿನ ಹೇಳಿಕೆಯನ್ನು ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ 17ನೇ ಅಧ್ಯಾಯ ಶ್ಲೋಕ 28 ಶಿವನು ದೃಢಪಡಿಸುತ್ತಾನೆ. ಅಲ್ಲಿ ಶಿವನು ಸತಿಯನ್ನು ಉದ್ದೇಶಿಸಿ, ಪ್ರಿಯೇ, ನಾರಾಯಣನಲ್ಲಿ ಕೃಷ್ಣನಲ್ಲಿ ಭಕ್ತಿ ತಳೆದ ವ್ಯಕ್ತಿಗಳು ಯಾವುದಕ್ಕೂ ಅಂಜಿಕೊಳ್ಳರು. ಅವರಿಗೆ ಊರ್ಧ್ವ ಗ್ರಹ ವ್ಯೂಹಗಳಿಗೆ ಉನ್ನತಿ ಸಿಕ್ಕರೆ, ಅಥವಾ ಐಹಿಕ ಕಲ್ಮಶದಿಂದ ಮುಕ್ತಿ ಲಭಿಸಿದರೆ, ಅಥವಾ ನರಕ ಸದೃಶ ಬಾಳಿಗೆ ಇಳಿಸಲ್ಪಟ್ಟರೆ, ಯಾವುದೇ ಅಥವಾ ಎಂತಹ ಸಂದರ್ಭದಲ್ಲೂ ಅವರು ಭಯಪಡರು. ನಾರಾಯಣನ ಪಾದ ಪದ್ಮಗಳಲ್ಲಿ ಭಕ್ತಿ ಉಳ್ಳವರು ಯಾವುದಕ್ಕೂ ಭಯಪಡುವುದಿಲ್ಲ. ಅಂತಹವರು ಇಹಲೋಕದ ಒಂದು ಸ್ಥಾನವನ್ನು ಇನ್ನೊಂದರಂತೆಯೇ ಎಣಿಸುತ್ತಾರೆ ಎಂದು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನಾವು ಇದು ಸಂದರ್ಭ ಏನು ಅಂತಂದ್ರೆ, ಈ ಹೇಳಿಕೆಯ ಸಂದರ್ಭ ಅಂತಂದ್ರೆ ಶ್ರೀಮದ್ ಭಾಗವತದಲ್ಲಿ ಈ ಸಂದರ್ಭ ಎಲ್ಲಿ ಬರ್ತದೆ ಕೇಳಿದರೆ, ವೃತ್ರಾಸುರ ಚಿತ್ರಕೇತು ಮಹಾರಾಜನಿಗೆ ಸತಿ ಪಾರ್ವತಿ ಶಾಪ ಕೊಟ್ಟ ಸಂದರ್ಭ. ಅಲ್ಲಿ ಏನಾಗಿರ್ತದೆ ಅಂದರೆ, ಶಿವ ಸತಿ ಅಥವಾ ಪಾರ್ವತಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸ್ಕೊಂಡು ಅವನು ಭಾಗವತವನ್ನ ಪ್ರವಚನ ಮಾಡ್ತಾ ಇರ್ತಾನೆ. ತೊಡೆಯ ಮೇಲೆ ಪಾರ್ವತಿ ದೇವಿ ಕೂತಿದ್ದಾಳೆ, ಶಿವ ಆ ಸಭೆಯಲ್ಲಿ ಭಾಗವತ ಪ್ರವಚನ ಮಾಡ್ತಾ ಇದ್ದಾನೆ. ಆ ಸಭೆಗೆ ತುಂಬಾ ಒಳ್ಳೆಯ ಮಹರ್ಷಿಗಳು ಎಲ್ಲ ಉನ್ನತೋನ್ನತರು ಕೇಳ್ತಾ ಇದ್ರು ಆ ಸಭೆಯಲ್ಲಿ ಶಿವನ ಭಾಗವತ ಹೇಳ್ತಾನೆ. ಶಿವನು ವೈಷ್ಣವಾನಾಂ ಯಥಾಶಂಭು, ತುಂಬಾ ಮಹಾಭಕ್ತ. ಈ ಪರಿಸ್ಥಿತಿಯಲ್ಲಿ ಒಮ್ಮೆ ಏನಾಗುತ್ತೆ ಅಂದ್ರೆ, ಚಿತ್ರಕೇತು ಅವನು ಕೂಡ ಮಹಾಭಕ್ತ. ಚಿತ್ರಕೇತು ಅವನು
ಮೇಲಿಂದ ಒಂದು ವಿಮಾನದಲ್ಲಿ ಹಾರಾಡ್ತಾ ಬರ್ತಾ ಇರ್ತಾರೆ. ಗಂಧರ್ವ ಲೋಕದಲ್ಲಿ ಇರ್ತಾರೆ. ಮತ್ತೆ ಅಲ್ಲಿ ಭಗವಂತನ ಆ ಒಂದು ಸ್ತುತಿಯನ್ನ ಹಾಡ್ತಾ ಬರ್ತಾ ಇರ್ತಿರ್ತಾನೆ. ಆ ವಿಮಾನದಲ್ಲಿ ಕೆಳಗೆ ನೋಡ್ತಾನೆ, ಶಿವ ತೊಡೆ ಮೇಲೆ ಪಾರ್ವತಿಯನ್ನ ಕೂರಿಸ್ಕೊಂಡಿದ್ದಾನೆ. ಅವಾಗ ಅಲ್ಲಿ ಇಳಿದು ಬಂದು ಅವನು ನಕ್ಕು ಬಿಡ್ತಾನೆ, ಹೇಳಿ, ಏನಪ್ಪ ಶಿವ, ನೀನು ಪಾರ್ವತಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ನೀ ಭಾಗವತ ಹೇಳ್ತಾ ಇದ್ದೀಯಾ ಅಂತ ಹೇಳ್ತಾನೆ. ಅಂದ್ರೆ ಅವನು ಭಕ್ತ, ಶಿವನು ಮಹಾಭಕ್ತ, ಒಂದು ಚಿತ್ರಕೇತು ಮಹಾಭಕ್ತ, ಸೊ ಶುದ್ಧ ಭಕ್ತರು. ಅವನಿಗೆ ಯಾಕೆ ಹೇಳ್ತಾರೆ ಅಂದ್ರೆ, ಶಿವ ಎಷ್ಟು ಸತಿ ತೊಡೆ ಮೇಲೆ ಕೂತರೂ ಕೂಡ ಅವನು ತುಂಬಾ ಅವನ ಇಂದ್ರಿಯಗಳು ಹತೋಟಿಯಲ್ಲಿ ಇರುತ್ತವೆ, ಅಷ್ಟು ಅವನು ವೈರಾಗ್ಯದಲ್ಲಿ ಇರ್ತಾನೆ. ಶಿವ ಯಾವಾಗಲೂ ನೋಡಿ, ಅವನು ಯಾವಾಗಲೂ ವೈರಾಗ್ಯವನ್ನು ಸೂಚಿಸುತ್ತಾನೆ. ಸೊ ಅಷ್ಟು ನಿನ್ನದು ವೈರಾಗ್ಯ, ತೊಡೆ ಮೇಲೆ ಸತಿಯನ್ನು ಕೂರಿಸ್ಕೊಂಡು ನೀನು ಶ್ರೀಮದ್ ಭಾಗವತವನ್ನು ಜನರಲ್ಲಿ ಮುಂದೆ ಹೇಳಲಿಕ್ಕೆ ಅಷ್ಟು ನಿನಗೆ ವೈರಾಗ್ಯ ಅಂತ ಅವನು ತನ್ನ ಒಂದು ಇದನ್ನ, ಆ ಶಿವನ ಮಹಿಮೆಯನ್ನ ಅವನು ಆ ರೀತಿಯಾಗಿ ವ್ಯಕ್ತಪಡಿಸ್ತಾನೆ. ಆದರೆ ಶಿವನಿಗೆ ಅರ್ಥ ಆಗತ್ತೆ, ಓ ಇವನು ನಕ್ಕಿರೋದು ಇದಕ್ಕೆ ಅಂತ ಅರ್ಥ ಆಗತ್ತೆ. ಆದರೆ ಶಿವ, ಅವನು ಶಿವತತ್ವ, ಅವನು ಜೀವತತ್ವ ಅಲ್ಲ, ಅವನು ವಿಷ್ಣು ತತ್ವ ಅಲ್ಲ, ಶಿವತತ್ವ. ಸೊ ಈಗ ಪಾರ್ವತಿ ದೇವಿ ಜೀವತತ್ವದ. ಸೊ ಹಾಗಾಗಿ ಪಾರ್ವತಿ ದೇವಿ ಅವಳು ಕೂಡ ಭಕ್ತೆ, ಆದರೂ ಕೂಡ ಅವಳು ಚಿತ್ರಕೇತು ಹೇಳಿದ್ದನ್ನ ಅವಳು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾಳೆ. ಈಗ ಯಾಕೆ ಹೀಗೆ ಹೇಳಿದೆ ನೀನು ಅಂತ ಹೇಳಿ ಅವನಿಗೆ ಶಾಪ ಕೊಟ್ಬಿಡ್ತಾಳೆ. ನೀನು ಈಗ ರಾಕ್ಷಸನಾಗು ನೀನು ಅಂತ ಹೇಳ್ಬಿಡ್ತಾಳೆ. ಅಂತ ಚಿತ್ರಕೇತು ಅವನು ಕೂಡ ದೊಡ್ಡ ಇಡೀ ಚಕ್ರವರ್ತಿ ರಾಜನಾಗಿದ್ದ, ಮತ್ತೆ ಮಹಾಭಕ್ತನಾಗಿದ್ದ. ಅವನು ತಕ್ಷಣ ಒಂದು ಪಾರ್ವತಿ ದೇವಿಗೆ ನಮಸ್ಕಾರ ಮಾಡಿಬಿಟ್ಟು, ತಾಯಿ ನನಗೆ ನೀನು ಹೇಳಿದ್ದು ನನಗೆ ಓಕೆ ಅಂತ ಹೇಳ್ಬಿಡ್ತಾನೆ. ನಾನು ಏನೋ ಅದಕ್ಕೆ ಆರ್ಗ್ಯುಮೆಂಟ್ ಮಾಡೋದು, ನಾನು ತಪ್ಪು ಹೇಳಿಲ್ಲ, ಹಾಗಿಲ್ಲ, ಏನು ಹೇಳುವುದಿಲ್ಲ. ಅವಾಗ ಶಿವ ಏನು ಹೇಳ್ತಾನೆ ಅಂತಂದ್ರೆ, ಈ ಪಾರ್ವತಿಗೆ ಉದ್ದೇಶಿಸಿ ಹೇಳ್ತಾನೆ, ನೋಡು, ಈ ಭಕ್ತರು ನಾರಾಯಣ ಪರ ಭಕ್ತರು, ಅಂದ್ರೆ ನಾರಾಯಣ ಪರ ಭಕ್ತರು, ನಾರಾಯಣ ಪರ, ಅಲ್ಲಿ ಒಂದು ಒಳ್ಳೆ ಶ್ಲೋಕವನ್ನು ಹೇಳ್ತಾನೆ ಅದು ಶಿವ. ನಾರಾಯಣ ಪರ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶೋಪಿ ತುಲ್ಯಾರ್ಥ ದರ್ಶನ. ಇದು ನಾರಾಯಣ ಪರ ಭಕ್ತರು ಅಂತಂದ್ರೆ, ನಾರಾಯಣ ಪರ, ಕೃಷ್ಣ ಪರಾಯಣ, ನಾರಾಯಣ ಪಾರಾಯಣ ಅಂತಂದ್ರೆ ಅವರು ತುಂಬ ಮುಂದುವರಿದ ಭಕ್ತರು, ಶುದ್ಧ ಭಕ್ತರು, ಉನ್ನತ ಭಕ್ತರು. ಅವರು ಎಲ್ಲಿ ಹೋಗ್ಲಿಕ್ಕೂ ಅಂಜಿಕೊಳ್ಳೋದಿಲ್ಲ. ನಾರಾಯಣ ಪರ ಸರ್ವೇ ನಾ ಕುತಶ್ಚನ ಬಿಭ್ಯತಿ, ಎಲ್ಲಿ ಹೋಗ್ಲಿಕ್ಕೂ ಅವರು ಅಂಜಿಕೊಳ್ಳೋದಿಲ್ಲ. ಅಂದರೆ ಅವರಿಗೆ ಬೇಕಾದರೆ ನೀನು ಊರ್ಧ್ವಗ್ರಹ ಅಂದರೆ ಸ್ವರ್ಗಲೋಕಕ್ಕೆ ಕಳಿಸು, ಅಥವಾ ಅವರಿಗೆ ನರಕಲೋಕಕ್ಕೆ ಕಳಿಸು, ಅವರಿಗೆ ಸ್ವರ್ಗ ಅಪವರ್ಗ ಅಂದರೆ ಮುಕ್ತಿಯನ್ನು ಕೊಡು, ಅಥವಾ ಸ್ವರ್ಗ ಕೊಡು, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡು, ಅಥವಾ ನರಕಕ್ಕೆ ಅವರನ್ನು ದೂಕು. ಏನು ಮಾಡಿದ್ರು ಅವರು ಎಲ್ಲದಕ್ಕೂ ಯಾವುದಕ್ಕೂ ಅಂಜಿಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವರು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅವರು ಭಯ ಪಡೋದಿಲ್ಲ, ಎಂಥದೇ ಸಂದರ್ಭ ಬಂದರು. ಯಾಕೆ ಅಂತಂದರೆ ಅವರು ಈ ನರಕಲೋಕವೂ ಒಂದೇ, ಅವರಿಗೆ ಸ್ವರ್ಗಲೋಕವೂ ಒಂದೇ. ನಮಗೆ ನರಕಲೋಕ ಸ್ವರ್ಗಲೋಕ ಒಂದೇ ಆಗಿರುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಡಿ. ಸ್ವರ್ಗಲೋಕದಲ್ಲಿ ಸುಖ ಇರುತ್ತೆ, ಜಾಸ್ತಿ ಸುಖ ಇರುತ್ತೆ. ನರಕಲೋಕದಲ್ಲಿ ಏನಿರುತ್ತೆ? ಪನಿಷ್ಮೆಂಟ್ ಇರುತ್ತೆ ಅಲ್ವಾ? ಸೊ ಅಲ್ಲಿ ನರಕದಲ್ಲಿ ಯಾತನೆ. ಆದರೆ ಭಕ್ತರಿಗೆ ಅದು ಎರಡೂ ಒಂದಂತೆ. ಯಾಕೆ? ಅವರು ಎಲ್ಲೇ ಇದ್ದರೂ ಕೂಡ ಭಗವಂತನ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಸ್ವರ್ಗಲೋಕಕ್ಕೆ ಕಳಿಸು, ಅಲ್ಲಿ ಮಾಡೋದು ಅವ್ರ ಭಕ್ತಿ ಸೇವೆ. ಈ ಭೌತಿಕ ಇಲ್ಲಿ ನರಕಲೋಕಕ್ಕೆ ಕಳಿಸು, ಅವರು ಅಲ್ಲಿ ಕೂಡ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಭೂಲೋಕದಲ್ಲಿರು, ಅಲ್ಲೂ ಕೂಡ ಭಕ್ತಿ ಸೇವೆ. ಅಥವಾ ಅವರಿಗೆ ಇದು ಈ ರೀತಿ ಆಗಿರೋದ್ರಿಂದ ಅವರು ಭಯ ಪಡೋದಿಲ್ಲ. ಅದಕ್ಕೆ ಶಿವನೇ ಏನು ಹೇಳ್ತಾನೆ ಅಂದರೆ, ನೀನು ರಾಕ್ಷಸ ಆಗು ಅಂತ ಹೇಳಿದೆ ಅವನಿಗೆ, ಅವನೇನು ಭಯ ಪಡೋದಿಲ್ಲ, ಅವನು ಶುದ್ಧ ಭಕ್ತ. ಅವನು ಮುಂದೆ ರಾಕ್ಷಸ ಶರೀರದಲ್ಲೂ ಕೂಡ ಭಕ್ತಿಯನ್ನೇ ಮಾಡ್ತಾನೆ. ಸೊ ಹಾಗಾಗಿ ಭಕ್ತರಿಗೆ ಸ್ವರ್ಗಲೋಕ ಆಗಲಿ, ನರಕಲೋಕ ಆಗಲಿ, ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಲಿ, ಅವರಿಗೆ ಎಲ್ಲ ಅವರು ಸ್ವರ್ಗಲೋಕವಾಗಲಿ ನರಕಲೋಕ ಆಗಲಿ ಒಂದೇ. ಅವರಿಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗಲಿಕ್ಕೆ ಅವರು ಕಾತರರಾಗಿರೋದಿಲ್ಲ. ಹಾಗಾಗಿ ಅವರು ಎಲ್ಲಿ ಇದ್ದರೂ ಕೂಡ ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ. ಪಾರ್ವತಿಗೆ ಹೇಳ್ತಾನೆ ಶಿವ. ಸೊ ಹಾಗಾಗಿ ಇವರು ಭಕ್ತರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಅವರು ಯಾವಾಗಲೂ ಅವರು ಭಕ್ತಿ ಸೇವೆಯನ್ನೇ ಮಾಡ್ತಾರೆ. ಎಂತಹ ಸಂದರ್ಭದಲ್ಲಿಯೂ ಭಕ್ತಿ ಸೇವೆಯನ್ನೇ ಮಾಡ್ತಾರೆ. ಈಗ ನಮಗೇನಾದರೂ ಒಂದು ತಲೆನೋವು ಬಂದರೆ ನಾವು ಜಪ ಮಾಡ್ತೇವೆ, ಹರೇ ಕೃಷ್ಣ. ಜ್ವರ ಬಂದರೆ
ಇಲ್ಲ ಮಾತಾಜಿ. ಆ ನಮಗೇನಾದ್ರೂ ನಮ್ಮ ಸ್ಥಾನದಲ್ಲಿ ಪಲ್ಲಟ ಆದ್ರೆ ನಾವು ಏನಾದ್ರೂ ಭಕ್ತಿಯನ್ನು ಮುಂದುವರಿಸ್ತೇವಾ? ಇಲ್ಲ. ನನಗೆ ಯಾಕೆ ಈ ಕಷ್ಟ ಬಂತು, ನಾನು ಭಕ್ತಿಯಲ್ಲಿ ತೊಡಗಿದ್ದೆ, ನನಗೆ ಇದು ಈ ತರ ಆಗ್ಬಾರ್ದಿತ್ತು, ಇದನ್ನ ಯೋಚನೆ ಮಾಡ್ತಾ ಬಿಟ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಇಲ್ಲಿ ವೃತ್ರಾಸುರ ಶುದ್ಧ ಭಕ್ತರು ಹಾಗಲ್ಲ. ಶುದ್ಧ ಭಕ್ತರು ಹಾಗಲ್ಲ. ಸೊ ಅವರು ನಾರಾಯಣ ಪರ, ಯಾಕಂದ್ರೆ ನಾರಾಯಣ ಪರ ಅಥವಾ ಕೃಷ್ಣ ಪರಾಯಣ, ನಾರಾಯಣ ಪರಾಯಣ ಅಂದರೆ ಅವರು ಭಗವಂತನ ಪಾದಾರವಿಂದಗಳಲ್ಲಿ ಅವರು ಮನಸ್ಸನ್ನ ಇಟ್ಟುಬಿಟ್ಟಿದ್ದಾರೆ. ಅವರಿಗೆ ಅದರಿಂದ ಅವರನ್ನ ಕದಲಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅವರಲ್ಲಿ ಆ ಭಗವಂತನಲ್ಲಿ ಅವರು ತುಂಬ ಮನಸ್ಸು ಇಟ್ಟಿರೋದ್ರಿಂದ ಆ ಭಕ್ತಿ ಸೇವೆಯಲ್ಲಿ ಆನಂದವನ್ನು ಪಡೀತಾರೆ. ಅವರಿಗೆ ಯಾವುದೇ ಸಿಚುವೇಶನ್ ಇರಬಹುದು, ಎಂಥ ಸಂದರ್ಭ ಕೂಡ ಇರಬಹುದು. ಅದಕ್ಕೆ ಅವರು ಆ ಸಂದರ್ಭದಿಂದ ಅದರಿಂದ ಅವರು ಏನಾಗೋದಿಲ್ಲ, ಯಾವುದೇ ಒಂದು ಅವರ ಮೇಲೆ ಪರಿಣಾಮ ಬೀರೋದಿಲ್ಲ. ಈಗ ವೃತ್ರಾಸುರನಿಗೆ ಅವನಿಗೆ ಚಿತ್ರಕೇತು ಮಹಾರಾಜನಾಗಿದ್ದ, ಈಗ ಅಸುರಿ ಶರೀರ ಸಿಗ್ತದೆ, ರಾಕ್ಷಸಿ ಶರೀರ, ಅವನು ತೊಂದರೆ ಇಲ್ಲ ಅವನಿಗೆ, ಅಲ್ಲಿ ಕೂಡ ಅವನು ಭಕ್ತಿಯನ್ನೇ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಶುದ್ಧ ಭಕ್ತರಾದವರಿಗೆ ಯಾವುದರಿಂದಲೂ ಕೂಡ ಅವರು ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಶಿವ. ಸೊ ಇಲ್ಲಿ ತಿಳ್ಕೊಳ್ಬೇಕು, ಅವರಿಗೆ ಅಂದರೆ ಸ್ವರ್ಗ ನರಕ ಎಲ್ಲ ಒಂದೇ, ಆದರೆ ಅವರಿಗೆ ಮುಕ್ತಿ ಬೇಕಾಗಿಲ್ಲ. ಯಾಕೆಂದ್ರೆ ಮುಕ್ತಿ ಅಂದ್ರೆ ಅಲ್ಲಿ ಭಗವಂತನ ಸೇವೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ, ಅದು ಬೇಕಾಗಲಿಲ್ಲ. ಹಾಗಾದ್ರೆ ನಾವು ಯಾವ ಪರಾಯಣರು ನಾವು? ಹರೇ ಕೃಷ್ಣ. ನಾವು ಕೃಷ್ಣ ಪರ ಮಾತಾಜಿ. ನಾವು ಯಾವ ಪರಾಯಣರು ಈಗ ಇಲ್ಲಿವರೆಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಇಂದ್ರಿಯ ಪರಾಯಣರು. ನಾವು ಯಾವ ಪರಾಯಣರು? ಇಂದ್ರಿಯ ಪರಾಯಣ. ಇಂದ್ರಿಯ ಪರಾಯಣರು. ಇಂದ್ರಿಯಗಳ ದಾಸಾನುದಾಸರಾಗ್ಬಿಟ್ಟಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಹೌದು, ಇಂದ್ರಿಯ ಪರಾಯಣರು. ಆದರೆ ನಾರಾಯಣ ಪರಾಯಣ ಭಕ್ತ ಅಂದ್ರೆ ಅಥವಾ ಕೃಷ್ಣ ಪರಾಯಣ ಭಕ್ತ ಅಂದ್ರೆ ಶುದ್ಧ ಭಕ್ತ. ಸೊ ಹಾಗಾಗಿ ಅವರಿಗೆ ಈ ರೀತಿ ಇರುತ್ತೆ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ. ಈ ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ 18ನೇ ಅಧ್ಯಾಯ ಶ್ಲೋಕ 4 ಮೇಲಿನದರ ರೀತಿಯೇ ಆದ ಇಂದ್ರನ ಹೇಳಿಕೆಯೊಂದಿದೆ. ಅದರಲ್ಲಿ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ತಾಯಿ ದಿತಿಯನ್ನು ಕುರಿತು, ಪ್ರಿಯ ತಾಯಿಯೇ, ಎಲ್ಲ ಅಪೇಕ್ಷೆಗಳನ್ನು ತೊರೆದು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿದ ಜನರು ತಮ್ಮ ನಿಜವಾದ ಆತ್ಮೋನ್ನತಿ ಏನು ಎಂದು ಬಲ್ಲರು. ಇಂತಹ ಜನರು ವಾಸ್ತವವಾಗಿ ಸ್ವಹಿತಗಳನ್ನು ಸಾಧಿಸಿಕೊಳ್ಳುತ್ತಿದ್ದಾರೆ ಎಂದೇ ಅವರನ್ನು ಸಿದ್ಧಿಯ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವ ಮೊದಲ ಶ್ರೇಣಿಯ ಅನುಭವಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಎಂದಿದ್ದಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ 6ನೇ ಸ್ಕಂದ ವಿಚಾರ. ಸೊ 4ನೇ ಸ್ಕಂದ ಅಲ್ಲಿ ಪೃಥು ಮಹಾರಾಜ, 5ನೇ ಸ್ಕಂದದಲ್ಲಿ ಭರತ ಮಹಾರಾಜ, ಆಮೇಲೆ 6ನೇ ಸ್ಕಂದದಲ್ಲಿ ವೃತ್ರಾಸುರ. ಈಗ 6ನೇ ಸ್ಕಂದದಲ್ಲಿ ಮತ್ತೆ ಇಂದ್ರ ಏನ್ ಹೇಳ್ತಾ ಇದ್ದಾನೆ? ತಾಯಿ ಅದಿತಿ ಹತ್ರ ಹೇಳ್ತಾನೆ. ತಾಯಿ ಅದಿತಿಯನ್ನು ಕುರಿತು ಹೇಳ್ತಾನೆ. ಆರಾಧನಂ ಭಗವತ ಈಹ ಮಾನಃ ನಿರಾಶಿಷಃ ಏತು ನೆಚ್ಯಂತಿ ಅಸಿ ಪರಂ ತೇ ಸ್ವಾರ್ಥ ಕುಶಲಃ ಸ್ಮೃತಾಃ. ಅಂದ್ರೆ ಎಲ್ಲ ಅಪೇಕ್ಷೆಗಳನ್ನು ತೊರೆದು ಭಕ್ತಿ ಸೇವೆಯಲ್ಲಿ ತೊಡಗಿದ ಜನರು ತಮ್ಮ ನಿಜವಾದ ಆತ್ಮೋನ್ನತಿ ಏನು ಎಂಬುದನ್ನು ಬಲ್ಲರು. ಅಂದರೆ ಈ ಭೌತಿಕದ ಇಚ್ಛೆಗಳನ್ನೆಲ್ಲ ಅವರು ಬಿಟ್ಟುಬಿಟ್ಟಿದ್ದಾರೆ. ಶುದ್ಧ ಭಕ್ತರಾದವರು ಬಿಟ್ಟುಬಿಡ್ತಾರೆ. ಅವರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅವರಿಗೆ ತಮ್ಮ ನಿಜವಾದ ಆತ್ಮೋನ್ನತಿ, ಈಗ ನಾನು ದೇಹ ಅಲ್ಲ, ನಾನು ಆತ್ಮ ಅಂದಮೇಲೆ ಆ ಆತ್ಮದ ಉನ್ನತಿ ಮಾಡೋದು ಹೇಗೆ, ಉತ್ಕರ್ಷ, ಇದನ್ನು ಹೇಗೆ ಹೇಳೋದನ್ನು ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ಈ ಆತ್ಮೋನ್ನತಿಯನ್ನು ಅರಿತುಕೊಂಡಿದ್ದಾರೆ. ಅಂದರೆ ಇಂತಹ ಜನ ವಾಸ್ತವವಾಗಿ ಸ್ವಹಿತಗಳನ್ನು ಸಾಧಿಸಿಕೊಳ್ಳುತ್ತಿದ್ದಾರೆ. ಅಂದರೆ ಸ್ವಹಿತ ಅಂದ್ರೆ ಏನು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಮ್ಮ ಇದು ಮಾತಾಜಿ. ನಮ್ಮ ಹಿತ ಅಂದ್ರೆ ಏನು ಅಂತ?
ಅರ್ಥ. ಆಯ್ತಂದ್ರೆ ನಮ್ಮ ನಮಗೆ ಸ್ವಂತಕ್ಕೆ ಅನುಕೂಲವಾದದ್ದು. ಅನುಕೂಲವಾಗಿ ಮಾಡ್ಕೊಳ್ಳೋದು, ನಮ್ಮ ಸ್ವಂತಕ್ಕೆ ನಮಗೆ ಮಾಡ್ಕೊಳ್ಳೋದು. ಅನುಕೂಲವಾದದ್ದು ಅಂದ್ರೆ ಏನದು? ನಮ್ಮ ಸ್ವಂತ ಹಿತಕ್ಕೋಸ್ಕರ. ಏನದು ಅಂತ ಏನು ಮಾಡ್ಕೊಳ್ಳೋದು ಸ್ವಂತ ಹಿತಕ್ಕಾಗಿ? ಈಗ ಇಲ್ಲಿ ನೋಡಿ, ಭಕ್ತಿ ಸೇವೆಯಲ್ಲಿ ತೊಡಗಿದ ಭಕ್ತರಿಗೆ ತಮ್ಮ ನಿಜವಾದ ಹಿತ ಯಾವುದು ಅಂತ ಗೊತ್ತಿದೆಯಂತೆ. ಅವರಿಗೆ ಸ್ವಾರ್ಥ ಕುಶಲಾಹ, ಅವರು ಸ್ವಾರ್ಥ ಕುಶಲಾಹ, ಅದರಲ್ಲಿ ಅವರ ಸ್ವಾರ್ಥ ಏನು ಅಂತ ಗೊತ್ತಿದೆಯಂತೆ. ನತೇ ವಿದುಹು ಸ್ವಾರ್ಥಗತಿಂ ವಿಷ್ಣು. ಕೆಲವು ಈಗ ಭಗವಂತನ ಭಕ್ತರು ಯಾರಿಲ್ಲ ಅವರಿಗೆ ಸ್ವಾರ್ಥಗತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಭಗವಂತನ ಶುದ್ಧ ಭಕ್ತರಿಗೆ ಸ್ವಾರ್ಥಗತಿ ಗೊತ್ತಿದೆ. ಏನದು ಸ್ವಾರ್ಥಗತಿ? ಸ್ವಾರ್ಥಗತಿ ಅಂದ್ರೆ ವಿಷ್ಣುವನ್ನು ಪಡ್ಕೊಳ್ಳೋದು, ಭಗವಂತನನ್ನು ಪಡ್ಕೊಳ್ಳೋದು. ಅದೇ ಸ್ವಾರ್ಥಗತಿ. ಸೊ ಹಾಗಾಗಿ ಅಂದರೆ ಆತ್ಮ ಯಾವಾಗ ಪರಮಾತ್ಮನ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳುತ್ತೆ, ಭಗವಂತನ ಜೊತೆ ಸಂಬಂಧ, ಕೃಷ್ಣನ ಜೊತೆ ಸಂಬಂಧ ಪಡಿಸ್ಕೊಳ್ಳೋದು, ಅದು ಸ್ವಾರ್ಥಗತಿ. ಸೊ ಸ್ವಾರ್ಥಗತಿಯನ್ನ ಪಡ್ಕೊಳ್ಳೋಕ್ಕಾಗಿ ಈ ಭಕ್ತರು ಅದನ್ನು ಸಾಧನೆ ಮಾಡ್ತಾರೆ. ಆದರೆ ಇದನ್ನ ಅವರು ಅದಕ್ಕೆ ಅವರಿಗೆ ಸಿದ್ಧಿಯ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವ ಮೊದಲ ಶ್ರೇಣಿಯ ಅನುಭವಶಾಲಿಗಳು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವರು ತಮ್ಮ ಆತ್ಮದ ಒಂದು ಹಿತವನ್ನು ಅವರು ಕಾಣ್ತಾರೆ. ಆತ್ಮದ ಹಿತ ಅಂದ್ರೆ ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡು ಆ ಭಗವಂತನನ್ನು ಪಡ್ಕೊಳ್ಳಲಿಕ್ಕಾಗಿ ಮಾಡುವ ಪ್ರಯತ್ನಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ, ಯಾರು ಭಗವಂತನ ದೇವೋತ್ತಮ ಪರಮಪುರುಷನ ಆರಾಧನೆಯಲ್ಲಿ ಮಾತ್ರ ಆಸಕ್ತರಾಗಿರ್ತಾರೆ, ಅವರು ಏನನ್ನೂ ಐಹಿಕವಾಗಿ ಬಯಸೋದಿಲ್ಲ, ಅವರು ಮೋಕ್ಷವನ್ನು ಕೂಡ ಬಯಸೋದಿಲ್ಲ. ಆದರೂ ಕೂಡ ಶ್ರೀಕೃಷ್ಣ ಅವರ ಇಚ್ಛೆಗಳನ್ನು ಪೂರೈಸ್ತಾನೆ. ಹೇಗೆ ಅಂತ ಕೇಳಿದರೆ, ಭಕ್ತರಿಗೆ ಇಚ್ಛೆ ಇಲ್ಲ, ಯಾವುದೇ ಒಂದು ಭೌತಿಕದ ಇಚ್ಛೆ ಇರೋದಿಲ್ಲ. ಈ ಧ್ರುವ ಮಹಾರಾಜನಿಗೆ ಏನಾಗಿತ್ತು ಅಂತಂದ್ರೆ, ಧ್ರುವ ಮಹಾರಾಜ ಮೊದಲು ಅವನು ಯಾಕೆ ಕಾಡಿಗೆ ಹೋದವನು, ಅವನಿಗೆ ತಂದೆಗಿಂತ ಹೆಚ್ಚಿನ ದೊಡ್ಡ ರಾಜ್ಯ ಬೇಕಾಗಿತ್ತು ಅಲ್ವಾ? ಹೌದು ಮಾತಾಜಿ. ಆದರೆ ಯಾವಾಗ ಭಗವಂತನ ದರ್ಶನ ಆಯಿತು, ವಿಷ್ಣುವನ್ನು ಕಂಡ ಅವನು, ಆವಾಗ ಅವನಿಗೆ ಯಾವುದು ಬೇಡವಾಯಿತು ಭೌತಿಕವಾದದ್ದು. ಮತ್ತೆ ತನ್ನ ಮೇಲೆ ತನಗೆ ಒಂಥರ ನಾಚಿಕೆ ಅನಿಸಿತು, ಯಾಕಪ್ಪ ನಾನಾದರೂ ಭೌತಿಕವನ್ನು ಬಯಸಿದೆ ಅಂತ. ಸೊ ಅದಕ್ಕಾಗಿ ಅವನು ಹೇಳ್ತಾನೆ, ಭಗವಂತ ಕೇಳ್ತಾನೆ ಅವನಿಗೆ, ನೀನೇನಾದ್ರೂ ಕೇಳು, ವರಂ ನಯಾಚೆ, ವರಂ ನಯಾಚೆ ಹೇಳ್ತಾನೆ, ನಂಗೆ ಬೇಡ ಯಾವುದೇ ವರ. ಅವನು ಏನು ಹೇಳ್ತಾನೆ, ವರಂ ನಯಾಚೆ. ಅವನು ಮತ್ತೆ ನಾನು ತುಂಬ ನನಗೆ ಇದು ಸಂತೋಷ ಆಗಿದೆ ನಿನ್ನನ್ನು ನೋಡಿಕೊಂಡು. ಯಾಕೆ? ನಾನೊಂದು ಗಾಜಿನ ತುಂಡಿಗೆ ಬಂದಿದ್ದೆ, ಈಗ ನನಗೆ ವಜ್ರ ಸಿಕ್ಕಿದೆ ಅಂತ ಹೇಳ್ತಾನೆ. ಹಾಗಾಗಿ ನನಗೆ ಬೇಡ, ನನಗೆ ಯಾವುದೇ ಭೌತಿಕ ಬೇಡ, ವರ ಕೇಳೋದಿಲ್ಲ ಅಂತ ಹೇಳ್ತಾನೆ. ಆದರೆ ಭಗವಂತ ಎಷ್ಟು ಕರುಣಾಮಯಿ ಅಂದರೆ, ಅವನು ಧ್ರುವ ಮಹಾರಾಜನು ಪ್ರಾರಂಭದಲ್ಲಿ ಅವನಿಗೆ ತಂದೆಗಿಂತ ದೊಡ್ಡ ಸಾಮ್ರಾಜ್ಯ ಬೇಕು ಅಂತ ಬಯಸಿದ್ದರಿಂದ ಅವನಿಗೆ ಬ್ರಹ್ಮಾಂಡದಲ್ಲಿಯೇ ಅತ್ಯುತ್ತಮವಾದ ಧ್ರುವಲೋಕವನ್ನು ಅವನು ಕರುಣಿಸ್ತಾನೆ. ಸೊ ಅದಕ್ಕಾಗಿ ಯಾವಾಗಲೂ ಕೂಡ ಯಾವುದೇ ಬಯಕೆ ಇಲ್ಲದಿರಲಿ, ಎಲ್ಲರೂ ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು ಅಂತ ಭಾಗವತಮಲ್ಲಿ ಒಂದು ಶ್ಲೋಕ ಇದೆ. ಅಕಾಮಃ ಸರ್ವಕಾಮೋ ಮೋಕ್ಷಕಾಮೋ ವ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಂತ ಹೇಳ್ತಾರೆ. ವ್ಯಕ್ತಿ ಅವನು ಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕಂತೆ ಮನುಷ್ಯ ಜನ್ಮ ಬಂದಾಗ. ಯಾಕೆ? ಅವನಿಗೆ ಇಚ್ಛೆಗಳು ಇರಬಹುದು, ಅನೇಕ ಭೌತಿಕ ಇಚ್ಛೆಗಳು ಇರಬಹುದು, ಅಥವಾ ಕೆಲವೊಮ್ಮೆ ಮೋಕ್ಷದ ಇಚ್ಛೆ ಕೂಡ ಇರಬಹುದು. ಆದರೆ ಭಕ್ತನಾದವನಿಗೆ ಇಚ್ಛೆ ಇರುವುದಿಲ್ಲ. ಆದರೆ ಇಚ್ಛೆ ಇರಲಿ ಇಲ್ಲದೇ ಇರಲಿ, ಭೌತಿಕ ಇಚ್ಛೆ ಇರಲಿ, ಮೋಕ್ಷದ ಇಚ್ಛೆ ಇರಲಿ, ಯಾವುದೇ ಇಚ್ಛೆ ಇಲ್ಲದೇ ಇರಲಿ, ಎಂತಹ ಸಂದರ್ಭದಲ್ಲಿಯೂ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರಬೇಕು ಅಂತ ಭಾಗವತ ಹೇಳುತ್ತೆ. ಯಾಕೆ ಅಂತಂದ್ರೆ ಭಕ್ತನಿಗೆ ಭಗವಂತ ಎಲ್ಲವನ್ನು ಕರುಣಿಸ್ತಾನೆ. ಅದೇ ರೀತಿ ಯಾರು ಭೌತಿಕವನ್ನು ಬಯಸ್ತಾನೆ ಅವನು ಕೂಡ ಭಗವಂತ ಸಂಪತ್ತನ್ನು ಕೊಡ್ತಾನೆ. ಆದರೆ ಭಗವಂತನು ಕೊಡ್ತಕ್ಕಂಥ ಸಂಪತ್ತಿಗೂ ಈ ಭೌತಿಕ ಸಂಪತ್ತಿಗೂ ಈ ಕರ್ಮೀಯ ಸಂಪತ್ತಿಗೂ ಏನು ವ್ಯತ್ಯಾಸ? ಯಾರಿಗಾದ್ರೂ ಗೊತ್ತಾ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಭಗವಂತನು ಕೊಡ್ತಕ್ಕಂಥ ಸಂಪತ್ತು, ಈ ಕರ್ಮಿ ತನ್ನ ಕರ್ಮದಿಂದ ಗಳಿಸಿದ ಐಹಿಕ ಸಂಪತ್ತು, ಇದಕ್ಕೆ ವ್ಯತ್ಯಾಸ ಏನು? ಭಗವಂತ ಕೊಟ್ರೆ ಅದು ಅಪರಿಮಿತ ಕೊಡ್ತಾನೆ, ಪರಿಮಿತ ಒಂದು ಸಂಪತ್ತು. ಮತ್ತೆ
ಭಗವಂತ ಕೊಟ್ಟರೆ ಶಾಶ್ವತವಾಗಿರುತ್ತೆ ಮಾತಾಜಿ. ಶಾಶ್ವತವಾಗಿ ಹರಿಬೋಲ್ ಶಾಶ್ವತವಾಗಿರುತ್ತೆ. ಭಗವಂತ ಕೊಡ್ತಕ್ಕಂಥದ್ದು ಎಂದೂ ಶಾಶ್ವತವಾಗಿರುತ್ತೆ. ನಾಶವಾಗದ ಸಂಪತ್ತನ್ನು ಭಗವಂತ ಕೊಡ್ತಾನೆ. ಎಂದೂ ನಾಶವಾಗದ ಸಂಪತ್ತನ್ನ ಭಗವಂತ ಕೊಡ್ತಾನೆ. ಐಹಿಕ ಸಂಪತ್ತು ಅದು ನಾವು ನಮ್ಮ ಒಂದು ಸ್ವಂತ ಶಕ್ತಿಯಿಂದ ಪಡ್ಕೊಂಡಿರೋದು. ಅದು ಕೂಡ ನಮ್ಮ ಶಕ್ತಿಗೆ ನಾವು ಪಡ್ಕೊಳ್ಬೇಕಾದ್ರೂ ಭಗವಂತನ ಅಷ್ಟು ಇರಲೇಬೇಕು. ಆದರೂ ನಾವು ಕೆಲಸ ಮಾಡಿ ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಐಹಿಕ ಸಂಪತ್ತು ಅದು ನಾಶವಾಗತಕ್ಕಂಥದ್ದು. ಭಗವಂತ ಯಾವಾಗಲೂ ಕೊಡುವುದು ಅದು ಎಂದಿಗೂ ಶಾಶ್ವತವಾದ ಸಂಪತ್ತನ್ನು ಕೊಡ್ತಾನೆ. ಮತ್ತೆ ಅವರು ನಾವು ಏನ್ ಬಯಸ್ತೇವೋ ಅದಕ್ಕಿಂತ ಹೆಚ್ಚಿನದನ್ನು ಯಾವಾಗಲೂ ಕೊಡ್ತಾನೆ. ಹರೇ ಕೃಷ್ಣ. ಓದಿ ಇದನ್ನ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನೇ ಓದ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲ ಮೋಕ್ಷಗಳನ್ನು ಮೊರೆ ನಿಲ್ಲುವ ಭಕ್ತಿ ಸೇವೆ. ಭಾಗವತದ 7ನೇ ಸ್ಕಂದದಲ್ಲಿ 6ನೇ ಅಧ್ಯಾಯ ಶ್ಲೋಕ 25. ಪ್ರಹ್ಲಾದ ಮಹಾರಾಜನ ಈ ಮಾತಿದೆ: ನಾಸ್ತಿಕ ಕುಟುಂಬದಲ್ಲಿ ಜನಿಸಿದ ನನ್ನ ಗೆಳೆಯರೇ, ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ನೀವು ಸಂತೋಷ ಪಡಬಲ್ಲಿರಾದರೆ ಅದಕ್ಕಿಂತ ಅಪೂರ್ವವಾದ್ದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ನಿಮ್ಮಲ್ಲಿ ಸಂತುಷ್ಟನಾದರೆ ನಿಮ್ಮ ಹೃದಯಾಳದ ಯಾವುದೇ ಅಪೇಕ್ಷೆಯು ನಿಸ್ಸಂಶಯವಾಗಿ ಕೈಗೂಡುತ್ತದೆ. ಆದ್ದರಿಂದ ಯಾವ ಉನ್ನತಿಯನ್ನು ಯಾವ ಪ್ರಸಂಗಗಳಲ್ಲೂ ಐಕ ಪ್ರಕೃತಿ ಗುಣಗಳು ಸ್ವತೇವ ಸಾಧಿಸಿಕೊಡುವವೋ ಆ ಉನ್ನತಿಯನ್ನು ನೀವು ಕಾಮ್ಯಕರ್ಮಗಳ ದ್ವಾರ ಗಳಿಸಿ ಪ್ರಯೋಜನವೇನು? ಆಧ್ಯಾತ್ಮಿಕ ಪ್ರಗತಿಯಾಗಲಿ ಅಥವಾ ಐಹಿಕ ಬಂಧನದಿಂದ ಮುಕ್ತಿಯಾಗಲಿ ಇವುಗಳ ಪ್ರಯೋಜನ ಏನು? ನೀವು ಸದಾ ಪರಮಪ್ರಭುವಿನ ಮಹಿಮಾತಿಶಯಗಳನ್ನು ಸಂಕೀರ್ತಿಸುವುದರಲ್ಲಿ ಮಗ್ನರಾಗಿದ್ದರೆ, ನಿರಂತರವಾಗಿ ಭಗವಂತನ ಪಾದಪದ್ಮಗಳ ಮಕರಂದವನ್ನು ಸವಿಯುತ್ತಿದ್ದರೆ, ವಿಮೋಚನೆ, ಮುಕ್ತಿ ಮುಂತಾದ್ದರ ಅಗತ್ಯವಿಲ್ಲ. ಪ್ರಭುವಿನ ಲೋಕೋತ್ತರ ಮಹಿಮೆಗಳ ಶ್ರವಣ ಕೀರ್ತನೆಗಳಿಗೆ ಸಂತೋಷವನ್ನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ 7ನೇ ಸ್ಕಂದದ ಅಲ್ಲಿ ಬರ್ತಕ್ಕಂತಹ ಒಂದು ಸಂದರ್ಭ. ಇಲ್ಲಿ ಪ್ರಹ್ಲಾದ ಮಹಾರಾಜನ ಕಥೆಯನ್ನು ನೀವೆಲ್ಲರೂ ಕೇಳಿರ್ತೀರಿ. ಪ್ರಹ್ಲಾದ ಮಹಾರಾಜ, ಅವನ ತಂದೆ ಹಿರಣ್ಯಕಶಿಪು, ಅವನೇನ್ ಮಾಡಿರ್ತಾನೆ, ತನ್ನ ಮಗನನ್ನ ಒಂದು ಶಾಲೆಗೆ ಕಳಿಸಿರ್ತಾನೆ. ಅಲ್ಲಿ ಷಂಡ ಅಮರಕ ಅಂತ ಅವನ ಟೀಚರ್ಸ್ ಇರ್ತಿದ್ರು. ಅವನ ಸಹಪಾಠಿಗಳು ರಾಕ್ಷಸರು. ಯಾಕೆಂದ್ರೆ ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದ ಅಲ್ವಾ. ಸೊ ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದ, ಹಾಗಾಗಿ ಅವನ ಸಹಪಾಠಿಗಳು ಕೂಡ ರಾಕ್ಷಸರಾಗಿದ್ದರು. ಆದರೆ ಪ್ರಹ್ಲಾದ ಮಹಾರಾಜ ಅವನು ತನ್ನ ತಾಯಿ ಗರ್ಭದಲ್ಲಿದ್ದಾಗಲೇ, ತಾಯಿ ಕಯಾದು ಅವನ ಗರ್ಭದಲ್ಲಿದ್ದಾಗಲೇ ನಾರದ ಮುನಿಗಳ ಮೂಲಕ ಅವನು ಎಲ್ಲ ಕೃಷ್ಣನ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದ, ಭಕ್ತನಾಗಿ ಬಿಟ್ಟಿದ್ದ. ಅವನು ತಾಯಿಯ ಒಂದು ಗರ್ಭದಲ್ಲಿದ್ದಾಗಲೇ. ಯಾಕೆಂದ್ರೆ ಆ ಹಿರಣ್ಯಕಶಿಪು ಅವನು ತಪಸ್ಸಿಗೆ ಹೋದಾಗ ದೇವತೆಗಳು ಅವನ ಸಾಮ್ರಾಜ್ಯಕ್ಕೆ ಎಲ್ಲ ಇದನ್ನು ಮಾಡಿ ಅಟ್ಯಾಕ್ ಮಾಡಿದ್ರು. ಮತ್ತೆ ಕಯಾದವನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ರು. ಆದರೆ ಅವರನ್ನ ನಿಲ್ಲಿಸಿದ ನಾರದ. ಇದನ್ನ ಅವಳು ಅವಾಗ ಪ್ರಹ್ಲಾದ ಮಹಾರಾಜನನ್ನ ಗರ್ಭಿಣಿಯಾಗಿದ್ಲು. ಸೊ ಆ ಸಂದರ್ಭದಲ್ಲಿ ನಾರದ ಅವಳಿಗೆ ತನ್ನ ರಕ್ಷಣೆಯನ್ನು ಕೊಟ್ಟ. ಮತ್ತೆ ನಾರದ ಮುನಿ ದಿನಾ ಅವಳೆದುರಿಗೆ ಭಾಗವತವನ್ನು ಹೇಳ್ತಾ ಇದ್ದಿದ್ದ. ಸೊ ಅದನ್ನ ಅವಳು ಕೇಳಿಸ್ಕೊಳ್ತಾ ಇರ್ಲಿಲ್ಲ, ಯಾಕಂದ್ರೆ ಅವಳ ಚಿಂತೆಯಲ್ಲಿದ್ಲು. ಅವಳ ಗಂಡ ಹಿರಣ್ಯ ಕಶಿಪುವಿನ ಬಗ್ಗೆ ಚಿಂತೆಯಲ್ಲಿದ್ಲು. ಆದರೆ ಅವಳ ಗರ್ಭದಲ್ಲಿದ್ದ ಪ್ರಹ್ಲಾದ ಮಹಾರಾಜ ಅದನ್ನು ಕೇಳಿಸಿ ಶುದ್ಧ ಭಕ್ತನಾಗ್ಬಿಟ್ಟಿದ್ದ ಅವನು. ಸೊ ಆವಾಗ ಅವನು ಆ ರಾಕ್ಷಸಿ ಸಹಪಾಠಿಗಳ ಜೊತೆ ಅಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಬಿಡುವಿನ ಸಂದರ್ಭದಲ್ಲಿ, ಶಾಲೆಯಲ್ಲಿ ಬಿಡುವಿರುತ್ತೆ, ಆ ಸಂದರ್ಭದಲ್ಲಿ ತನ್ನ ಸಹಪಾಠಿಗಳಿಗೆ ಅವನು ಭಕ್ತಿ ಬೋಧನೆ ಮಾಡ್ತಾ ಇದ್ದ. ಅಲ್ಲಿ ಅವನು ರಾಕ್ಷಸರಿಗೆ ಏನ್ ಹೇಳ್ತಾ ಇದ್ದ ಅಂದ್ರೆ, ರಾಕ್ಷಸರ ಮಕ್ಕಳಿಗೆ ಏನ್ ಹೇಳ್ತಾ ಇದ್ದ ಅವನು, ಭಕ್ತರು ಇಲ್ಲಿ ನಾಸ್ತಿಕ ಕುಟುಂಬಗಳಲ್ಲಿ ಜನಿಸಿದ ನನ್ನ ಗೆಳೆಯರೇ, ಏನ್ ಹೇಳ್ತಾನೆ, ನೀವು ಭಗವಂತನನ್ನು ಸಂತೋಷ ಪಡಿಸಿದರೆ, ಅದಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ.
ಭಗವಂತನನ್ನ ಸಂತುಷ್ಟಿಪಡಿಸಿದರೆ ನಿಮ್ಮ ಹೃದಯಾಂತರದಲ್ಲಿ ಯಾವ ಅಪೇಕ್ಷೆ ಇದ್ರೂ ಅದು ಕೈಗೂಡ್ತದೆ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಭಗವಂತನನ್ನ ನೀವು ಸಂತೋಷಪಡಿಸಿದರೆ ಎಲ್ಲವನ್ನೂ ಕೂಡ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾನೆ. ಅಂದರೆ ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ, ಇದನ್ನ ಕಳಿಸ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಹೌದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಜನ ಧಾರ್ಮಿಕರಾಗ್ಲಿಕ್ಕೆ ಅಥವಾ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಇರಲಿಕ್ಕೆ, ತಮ್ಮ ಇಂದ್ರಿಯಗಳನ್ನು ಪೂರ್ಣ ತೃಪ್ತಿಪಡಿಸ್ಕೊಳ್ಳಿಕ್ಕೆ, ಕೊನೆಯಲ್ಲಿ ಮೋಕ್ಷವನ್ನು ಗಳಿಸ್ಲಿಕ್ಕೆ ತುಂಬಾ ಕಾತುರರಾಗಿರ್ತಾರೆ. ಆದರೆ ಭಕ್ತ ಇದನ್ನ ಅಪೇಕ್ಷೆ ಪಡಿಸೋದಿಲ್ಲ. ಯಾಕೆ ಅಂತ ಹೇಳ್ತಾರೆ, ಅವನು ಎಲ್ಲ ಉನ್ನತಿಯನ್ನು ಆದ್ದರಿಂದ ಯಾವ ಉನ್ನತಿಯನ್ನು ಎಲ್ಲ ಪ್ರಸಂಗಗಳು ಐಕ ಪ್ರಕೃತಿಗಳು ಸ್ವತೇವ ಸಾಧಿಸಿಕೊಡುತ್ತವೆ. ಅವು ಅಂದರೆ ನಮ್ಮ ಒಂದು ಇದರಿಂದ ಅಂದರೆ ನಾವು ಏನು ಈ ಭೌತಿಕ ಪ್ರಪಂಚದಲ್ಲಿ ಪಡ್ಕೊಳ್ತೇವೆ, ನಮ್ಮ ಒಂದು ಕರ್ಮ ಫಲದ ಪ್ರಕಾರ ನಮಗೆ ಬರಬೇಕಾಗಿದ್ದು ಖಂಡಿತವಾಗಿ ಸಿಗ್ತದೆ ಅಲ್ವಾ? ಹರೇ ಕೃಷ್ಣ. ನಮ್ಮ ಕರ್ಮ ಫಲ ಏನಿದೆ ಅದರದ್ದು ನಮಗೆ ಸಿಗ್ತದೆ ಅಲ್ವಾ? ಅದನ್ನೇ ಹೇಳ್ತಾರೆ, ಐಕ ಪ್ರಕೃತಿ ಗುಣಗಳು ಸ್ವತೇವ ಸಾಧಿಸಿಕೊಡುತ್ತವೆ. ಸೊ ಅದನ್ನ ನೀವು ಕಾಮ್ಯಕರ್ಮಗಳ ದ್ವಾರ ಯಾಕೆ ನೀವು ಕಷ್ಟಪಡಬೇಕು, ಕಾಮ್ಯಕರ್ಮ ಮಾಡಿ. ಸೊ ಅದನ್ನ ನೀವು ಆಧ್ಯಾತ್ಮಿಕ ಅಂದರೆ ಈ ರೀತಿ ನೀವು ಕಾಮ್ಯಕರ್ಮ ಮಾಡಿ ಏನು ಪ್ರಯೋಜನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಕ್ತರಿಗೆ ಐಕ ಆಕಾಂಕ್ಷೆಗಳನ್ನ ಅಪೇಕ್ಷೆ ಅವರು ಮಾಡೋದಿಲ್ಲ. ಆದರೂ ಅವರಿಗೆ ಸ್ವಾಭಾವಿಕವಾಗಿಯೇ ಭಕ್ತನಿಗೆ ಇವೆಲ್ಲವೂ ಸಿಕ್ಕುತ್ತೆ. ಈ ಧರ್ಮ ಅರ್ಥ ಕಾಮ ಇದರಲ್ಲಿ ಏನು ಸಿಕ್ಕತ್ತೆ ಅದೆಲ್ಲವೂ ಕೂಡ ಭಕ್ತರಿಗೆ ಸಿಕ್ಕತ್ತೆ. ಈವನ್ ಮೋಕ್ಷ ಕೂಡ. ಯಾಕೆಂತಂದ್ರೆ ಮುಕ್ತಿ ಏನು ಮಾಡ್ತದೆ, ಆ ಮುಕ್ತಿ ಆ ಭಕ್ತರ ಮನೆ ಬಾಗಿಲಲ್ಲಿ ಕೈ ಮುಗಿದುಕೊಂಡು ನಿಲ್ತದೆಯಂತೆ. ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಅಸ್ಮಾನ್ ಧರ್ಮಾರ್ಥ ಕಾಮಗತಯ ಸಮಯ ಪ್ರತೀಕ್ಷಾ. ಅಂದ್ರೆ ಏನ್ ಮಾಡ್ತಾ ಇರ್ತಾರೆ, ಆ ಭಗವಂತನ ಆ ಭಕ್ತನ ಮನೆ ಬಾಗಿಲಲ್ಲಿ ಮುಕ್ತಿ ನಿಂತ್ಕೊಂಡು ಹೇಳ್ತಂದೆ, ಕೈ ಮುಕ್ಕಾಡು, ನಿನಗೇನು ಸೇವೆ ಮಾಡಲಿ, ನಿಂಗೆ ಮುಕ್ತಿ ಕೊಡ್ಲಾ ಅಂತ ಕೇಳ್ತಿದೆಯಂತೆ. ಆ ಭಕ್ತನಿಗೆ ಅದರಲ್ಲಿ ಆಶೆ ಇಲ್ಲ ಅಲ್ವಾ? ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳು ಭಕ್ತನ ಸೇವೆ ಮಾಡಲಿಕ್ಕೆ ಕಾದಿರುತ್ತವೆ. ಆದರೆ ಭಕ್ತನು ದಿವ್ಯ ಸ್ಥಿತಿಯಲ್ಲಿದ್ದಾನೆ. ಈ ಧರ್ಮಾರ್ಥ ಕಾಮ ಮೋಕ್ಷಗಳು 3 ಗುಣಗಳಲ್ಲಿ ಇರ್ತವೆ. ಆದರೆ ಶುದ್ಧ ಭಕ್ತನಾದವನು ಈ 3 ಗುಣಗಳನ್ನು ಮೀರಿದವನು, ಅವನು ದಿವ್ಯ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಹಾಗಾಗಿ ಅವನು ಇದರ ಬಗ್ಗೆ ಅವನಿಗೆ ಬೇಕಾಗಲಿಲ್ಲ. ಇದು ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಬೇಕಾಗಿಲ್ಲ ಅಂತ ಇದನ್ನೇ ಅಲ್ಲಿ ಹೇಳ್ತಾ ಇದ್ದಾನೆ. ತನ್ನ ಒಂದು ಗೆಳೆಯರಿಗೆ ಇದನ್ನ ಅವನು ಪಾಠವನ್ನ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಇದನ್ನು ಓದಿ ಹರೇ ಕೃಷ್ಣ ಯಾರಾದ್ರು. ಭಾಗವತದ 7ನೆಯ ಸ್ಕಂದದಲ್ಲಿ ಇದು ಪ್ರಭುವಿನ ಲೋಕೋತ್ತರ ಮಹಿಮೆಗಳ ಶ್ರವಣ ಕೀರ್ತನೆಗಳಲ್ಲಿ ಸಂತೋಷಗೊಳ್ಳುವವನು ಪುಣ್ಯಕರವಾದ ಕಾಮ್ಯಕರ್ಮಗಳು, ತಪೋಯಜ್ಞ, ತ್ಯಾಗ ಹಾಗೂ ಮುಕ್ತಿಗಳು ಸೇರಿದಂತೆ ಎಲ್ಲ ಐಹಿಕ ಆಶೀರ್ವಚನಗಳನ್ನು ಈಗಾಗಲೇ ಮೀರಿ ನಿಂತಿದ್ದಾನೆಂದು ಪ್ರಹ್ಲಾದ ಮಹಾರಾಜನ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಪ್ರಭುವಿನ ಲೋಕೋತ್ತರ ಮಹಿಮೆಗಳ ಶ್ರವಣ ಕೀರ್ತನೆಗಳಲ್ಲಿ ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನು ಪ್ರಹ್ಲಾದ ಮಹಾರಾಜ ಏನು ಹೇಳ್ತಾನೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತುಂಬಾ ನಿರತರಾಗಿರ್ತಾರೆ, ಅವರು ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಭಗವಂತನ ಕೀರ್ತನೆಯನ್ನು ಮಾಡೋದು, ಇದರಲ್ಲಿ ಸಂತೋಷ ಆನಂದದಿಂದ ಇರ್ತಾನೆ ಭಕ್ತನಾದವನು. ಅಂದ್ರೆ ಅವನು ಈಗಾಗಲೇ ಇದನ್ನೆಲ್ಲ ಮಾಡಿದ್ದಾನೆ. ಏನು ಯಜ್ಞ, ತಪಸ್ಸು, ಇದನ್ನೆಲ್ಲ ತ್ಯಾಗ, ಕಾಮ್ಯಕರ್ಮ, ಕರ್ಮಕಾಂಡೀಯ ಯಜ್ಞಗಳು, ಇದನ್ನೆಲ್ಲ ಅವನು ಮಾಡಿಬಿಟ್ಟಿದ್ದಾನೆ. ಮತ್ತೆ ಮುಕ್ತಿಯನ್ನು ಮೀರಿ ನಿಂತಿದ್ದಾನೆ. ಸೊ ಹಾಗಾಗಿ ಭಕ್ತನ ಸ್ಥಾನ ಹೇಗಿದೆ ಅಂತಂದ್ರೆ, ಎಲ್ಲ ಕರ್ಮಿಗಳು ಮಾಡ್ತಕ್ಕಂತಹ ಆ ಎಲ್ಲದನ್ನು ಕೂಡ, ಮತ್ತೆ ಜ್ಞಾನಿಗಳು ಮಾಡ್ತಕ್ಕಂತಹ ಮುಕ್ತಿ, ಅದೆಲ್ಲವನ್ನು ಮೀರಿ ನಿಂತಿದ್ದಾನೆ. ಸೊ ಹಾಗಾಗಿ ಈ ಎಲ್ಲ ಐಹಿಕ ಆಶೀರ್ವಚನಗಳನ್ನು ಈಗಾಗಲೇ ಮೀರಿದ್ದಾನೆ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಭಕ್ತನಾದವನು ಮೀರಿ ನಿಂತಿರ್ತಾನೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕಾಗಿ ಅವರು ಯಾವುದೇ ಧರ್ಮಾರ್ಥ ಕಾಮ ಅಥವಾ ಯಾವುದೇ ಮುಕ್ತಿಯಿಂದ ಕೂಡ
ದೊರೆಯುವ ಸುಖ ಅವರಿಗೆ ಯಾವ ಲೌಕಿಕ ಸುಖ ಹೊಂದಲಿಕ್ಕೂ ಅವರು ಅಪೇಕ್ಷಿಸುವುದಿಲ್ಲ. ಅದನ್ನೇ ಏನು ಹೇಳ್ತಾರೆ, ಅನ್ಯಾಭಿಲಾಷತಾ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ. ಸೊ ಅದನ್ನೇ ಹೇಳ್ತಾರೆ. ಅಂದ್ರೆ ಉತ್ತಮ ಭಕ್ತಿ ಅಂದ್ರೆ ಏನು? ಅನ್ಯಾಭಿಲಾಷತಾ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅವರಿಗೆ ಯಾವುದೇ ಅಭಿಲಾಷೆ ಇರೋದಿಲ್ಲ ಐಹಿಕವಾದದ್ದು. ಈಗ ಐಹಿಕವಾದದ್ದ ಧರ್ಮಾರ್ಥ ಕಾಮವಾಗಲಿ ಅಥವಾ ಮೋಕ್ಷವಾಗಲಿ ಅವರು ಅದನ್ನ ಇಚ್ಛಿಸೋದಿಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ? ಭಗವಂತನ ಪಾದ ಪದ್ಮಗಳಿಗೆ ಲೋಕೋತ್ತರ ಪ್ರೀತಿಯುತ ಸೇವೆಯನ್ನು ಅವರು ಸಲ್ಲಿಸ್ಲಿಕ್ಕೆ ಬಯಸ್ತಾರೆ. ಅಂದ್ರೆ ಅವರು ಭಗವಂತನ ಸೇವೆಯ ಅಂದ್ರೆ ಭಗವದ್ಭಕ್ತರ ಸೇವೆ ಮಾಡೋದು, ಭಗವಂತನ ಆ ಎಲ್ಲ ನವವಿಧ ಭಕ್ತಿಯಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಇದರಲ್ಲಿ ಅವರು ಇಚ್ಛೆ ಪಡ್ತಾರೆ. ಮತ್ತೆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಅವರು ಭಗವಂತನ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಭಗವಂತನ ವೈಭವವನ್ನು ಕೊಂಡಾಡಲಿಕ್ಕೆ ಎಂಥ ಅವಕಾಶ ಸಿಗುತ್ತೆ ಅದರಲ್ಲಿ ಅವರು ತೃಪ್ತರಾಗ್ತಾರೆ. ಇದೇ ಭಗವಂತನ ಆ ಒಂದು ಸೇವೆಯನ್ನು, ಪ್ರೀತಿಯುತ ಸೇವೆಯನ್ನು ಮಾಡೋದು, ಭಗವದ್ಭಕ್ತರ ಸಾನ್ನಿಧ್ಯ ಅವರ ಸೇವೆಯನ್ನು ಮಾಡೋದು, ಇದೇ ಅವರ ಸರ್ವಸ್ವ. ಅಂದರೆ ವೈಷ್ಣವರ ಸೇವೆ ಮಾಡೋದು, ಇದೇ ಅವರ ಸೇವೆ ಸರ್ವಸ್ವ. ಭಗವಂತನ ವೈಭವಗಳನ್ನು ಕೀರ್ತಿಸೋದು, ಪ್ರಚಾರ ಮಾಡೋದು, ಇದು ಅವರ ಸಾರ ಸರ್ವಸ್ವ. ಸೊ ಭಕ್ತರು ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಮೀರಿ ನಿಂತಿದ್ದಾರೆ. ಶುದ್ಧ ಭಕ್ತರು ಅವರು ಈ ಮೂರು ಗುಣಗಳನ್ನು ಮೀರಿರ್ತಾರೆ. ಅವರು ಶುದ್ಧ ಸತ್ವ ಸ್ಥಿತಿಗೆ ಬಂದಿರ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಅದೇ ರೀತಿ ಭಗವದ್ಗೀತಾದ 7ನೇ ಸ್ಕಂದದಲ್ಲಿ ಅಧ್ಯಾಯ 8 ಶ್ಲೋಕ 42 ಒಂದು ಪ್ರಸಂಗ ಉಂಟು. ದೇವತೆಗಳು ನರಸಿಂಹದೇವರನ್ನು ಕುರಿತು ಪ್ರಾರ್ಥಿಸುತ್ತಿದ್ದಾಗ ಸ್ವರ್ಗಾಧಿಪತಿಯಾದ ಇಂದ್ರನು, ಹೇ ಪರಮೋತ್ತಮನೇ, ಯಜ್ಞಾದಿ ಕಾರ್ಯಗಳಲ್ಲಿ ದೇವತೆಗಳ ಪಾಲನ್ನು ಕುರಿತು ಈ ಅಸುರರು ಮಾತನಾಡುತ್ತಾರೆ. ಆದರೆ ನೀನು ನರಸಿಂಹದೇವನಾಗಿ ಅವತರಿಸಿದ ಮಾತ್ರದಿಂದಲೇ ನಮ್ಮನ್ನು ಘೋರವಾದ ಭೀತಿಯಿಂದ ಪಾರು ಮಾಡಿದೆ. ವಾಸ್ತವವಾಗಿ ಯಜ್ಞಾದಿ ಕಾರ್ಯಗಳಲ್ಲಿ ನಮ್ಮ ಭಾಗವೇನಿದ್ದರೂ ಅದು ನಿನ್ನಿಂದಾಗಿ ಮಾತ್ರ ಲಭಿಸಿದೆ. ಏಕೆಂದರೆ ಎಲ್ಲಾ ಯಜ್ಞ ಫಲಗಳ ಪರಮೋನ್ನತ ಭೋಕ್ತಾರನು ನೀನೇ ಆಗಿದ್ದೀಯ. ನೀನು ಪ್ರತಿಯೊಬ್ಬ ಜೀವಿಯ ಪರಮಾತ್ಮನು. ಆದ್ದರಿಂದ ಎಲ್ಲದರ ವಾಸ್ತವವಾದ ಒಡೆಯನು ನೀನೆ. ಈ ಅಸುರ ಹಿರಣ್ಯಕಶಿಪುವಿನಿಂದಾಗಿ ನಾವು ಭಯಗ್ರಸ್ತರಾಗಿ ಹೋಗಿದ್ದೆವು. ಆದರೆ ನೀನು ನಮ್ಮಲ್ಲಿ ಅಪಾರ ಕರುಣೆ ತೋರಿ ಆ ಅಸುರನನ್ನು ವಧಿಸಿದೆ. ತನ್ಮೂಲಕ ತಮ್ಮ ಭಯವನ್ನು ನಿವಾರಿಸಿ ಪುನಃ ನಿನ್ನನ್ನು ನಮ್ಮ ಹೃದಯಾರಾಂತರಗಳಲ್ಲಿ ಇರಿಸಿಕೊಳ್ಳುವಂತೆ ಮಾಡಿದೆ. ನಿನ್ನ ಪ್ರೇಮ ಸೇವೆಯಲ್ಲಿ ನಿರತರಾದ ಜನರಿಗೆ ಅಸುರರು ನಮ್ಮಿಂದ ಕಿತ್ತುಕೊಂಡ ಹೋದ ಸಕಲ ಸಂಪತ್ತು ಏನು ಅಲ್ಲ ಎನಿಸುತ್ತದೆ. ಭಕ್ತರ ಮೋಕ್ಷವನ್ನು ಕೂಡ ಲೆಕ್ಕಿಸುವುದಿಲ್ಲ ಎಂದ ಮೇಲೆ ಐಹಿಕ ಸಂಪತ್ತಿನ ಮಾತನ್ನು ಹೇಳಬೇಕೇನು? ವಾಸ್ತವವಾಗಿ ಯಜ್ಞ ಕಾರ್ಯದಲ್ಲಿ ಫಲದ ಭೋಗಗಳು ನಾವಲ್ಲ ನೀನು. ಮೇಲೆ ಮಾಡಿ ಮಾತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತು. ಎಲ್ಲದರ ಭೋಕ್ಷವಾದ್ದರಿಂದ ನಮ್ಮ ಕೆಲಸವೇನಿದ್ದರೂ ಸದಾ ನಿನ್ನ ಸೇವಾತ್ಪರರಾಗಿರುವುದಷ್ಟೇ ಎಂದಿದ್ದಾನೆ. ಹರೇ ಕೃಷ್ಣ ಮಾತು. ಹರೇ ಕೃಷ್ಣ. ಇಲ್ಲಿ ನರಸಿಂಹದೇವರ ಆವಿರ್ಭಾವ, ಆ ಸಂದರ್ಭದಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನಂತ, ಆ ದೇವತೆಗಳು ನರಸಿಂಹದೇವನ ಪ್ರಾರ್ಥನೆ ಮಾಡ್ತಿದ್ದಾಗ ದೇವತೆಗಳ ಒಂದು ಸ್ವರ್ಗಾಧಿಪತಿ ಇಂದ್ರ, ಅವ್ರ ಒಡೆಯ, ಅವ್ರು ಹೇಳ್ತಾನೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ. ಈಗ ಎಲ್ಲರಿಗೂ ಗೊತ್ತಿದೆ, ನರಸಿಂಹ ಅವತಾರ ಆದಾಗ ಏನಾಗಿದೆ, ನರಸಿಂಹ ಅಂದರೆ ಹಿರಣ್ಯಕಶಿಪು ಭಗವಂತ ನರಸಿಂಹ ಅವತಾರ ತೆಗೆದಿರೋದು ಆ ಒಂದು ಇವನಿಗೆ ಅಂದರೆ ಪ್ರಹ್ಲಾದ ಮಹಾರಾಜನಿಗೆ ಆಶೀರ್ವಾದ ಮಾಡಲಿಕ್ಕೆ, ಅವರನ್ನು ರಕ್ಷಣೆ ಮಾಡಲಿಕ್ಕಾಗಿ ಬಂದಿದ್ದು. ಆ ಸಂದರ್ಭದಲ್ಲಿ ಹಿರಣ್ಯಕಶಿಪುವನ್ನು ಅವರು ಸಂಹಾರ ಮಾಡ್ತಾರೆ. ಆ ಹಿರಣ್ಯಕಶಿಪು ಏನು ಮಾಡಿದ ಅಂದರೆ ಎಲ್ಲ ದೇವತೆಗಳಿಂದ ಅವರ ಸ್ವರ್ಗಲೋಕವನ್ನು ಕಸ್ಕೊಂಡ್ಬಿಟ್ಟಿದ್ದ ಅವರಿಂದ. ಅಂದರೆ ಎಲ್ಲ 14 ಲೋಕಕ್ಕೂ ಅವನು ಒಡೆಯನಾಗಿದ್ದ. ದೇವತೆಗಳಿಗೆ ಅವಾಗ ನರಸಿಂಹದೇವರು ಈ ರೀತಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಅವರು ಕೂಡ ಬಂದಿದ್ರು ಅಲ್ಲಿ. ಸೊ ಪ್ರಾರ್ಥನೆ ಮಾಡಿದಾಗ ಅವ್ರು ಏನು ಹೇಳ್ತಾನೆ ಅಂದರೆ, ಇಂದ್ರ ಹೇಳ್ತಾನೆ, ನಿಮ್ಮ ನಮ್ಮನ್ನೆಲ್ಲ ಭೀತಿ ಅಂದರೆ ಘೋರವಾದ ಭೀತಿಯಿಂದ ಪಾರು ಮಾಡಿದೆ.
ಆ ಹಿರಣ್ಯಕಶಿಪು ತುಂಬ ನಡುಗಿಸ್ತಿದ್ದ ಎಲ್ಲ ದೇವತೆಗಳನ್ನ. ಯಾಕೆಂದ್ರೆ ದೇವತೆಗಳೆಲ್ಲ ಅವನ ಮನೆ ಬಾಗಿಲಲ್ಲಿ ಇದ್ರಂತೆ ಕೆಲಸ ಮಾಡಿಕೊಂಡು. ಅಂದ್ರೆ ಬ್ರಹ್ಮ, ಶಿವ, ವಿಷ್ಣು ಇವರನ್ನು ಬಿಟ್ಟು ಬೇರೆ ಎಲ್ಲರೂ ಹೀಗೆ ಹುಬ್ಬೇರಿಸಿದ್ರೆ ನಡುಗ್ತಿದ್ರಂತೆ. ಅಷ್ಟು ಆ ಹಿರಣ್ಯಕಶಿಪು ಆ ದೇವತೆಗಳನ್ನೆಲ್ಲರಿಗೂ ಕೂಡ ತುಂಬಾ ತೊಂದರೆ ಕೊಡ್ತಾ ಇದ್ದ. ಸೊ ಈಗ ಅವರಿಗೆ ಹಿರಣ್ಯಕಶಿಪುನ ಸಂಹಾರ ಆಗಿದ್ದರಿಂದ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ನಮ್ಮೆಲ್ಲ ಘೋರವಾದ ನಮ್ಮ ಭೀತಿಯಿಂದ ನಮ್ಮನ್ನ ನೀನು ಪಾರು ಮಾಡಿದೆಯೇ ಅಂತ ನೀನು ಭಗವಂತ ನೀನು. ಸೊ ಹಾಗಾಗಿ ಯಜ್ಞ ಫಲಗಳ ಪರಮ ಭೋಕ್ತಾರ ನೀನು ಅಂತ. ಸೊ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ, ಅಂದ್ರೆ ಭಗವಂತ ಎಲ್ಲ ಯಜ್ಞಗಳ ಭೋಕ್ತಾರ ನೀನು ಅಂತ ಹೇಳಿ ಅವನನ್ನ ಗ್ಲೋರಿಫೈ ಮಾಡ್ತಾರೆ. ಮಹಿಮೆಯನ್ನು ಇಂದ್ರ ಹೇಳ್ತಾ ಇರ್ತಾನೆ. ನಾವೆಲ್ಲ ಹಿರಣ್ಯಕಶಿಪನಿಂದ ತುಂಬ ಭಯಗ್ರಸ್ತರಾಗಿದ್ವಿ, ಆದರೆ ನೀನು ಕರುಣೆ ತೋರಿ ನಮಗೆ ಇಲ್ಲಿ ಬಂದು ಆ ಹಿರಣ್ಯಕಶಿಪುವನ್ನ ಆ ಹೊಸರನ್ನ ನೀನು ಸಂಹಾರ ಮಾಡಿದೆ. ಆಮೇಲೆ ನಮ್ಮ ಹೃದಯದಲ್ಲಿ ಇದೆಲ್ಲ ಭಯ ನಿವಾರಣೆ ಆಯಿತು. ಹಾಗಾಗಿ ಈಗ ನಿನ್ನ ಪ್ರೇಮ ಸೇವೆಯಲ್ಲಿ ನಿರತರಾದ ಜನರಿಗೆ ಅಸುರರು ನಮ್ಮಿಂದ ಕಿತ್ತುಕೊಂಡು ಹೋದ ಸಕಲ ಸಂಪತ್ತು ಏನೂ ಅಲ್ಲ. ಅಂದ್ರೆ ಏನ್ ಹೇಳ್ತಾನೆ, ಭಕ್ತರಿಗೆ ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು, ಈಗ ಇಂದ್ರನ ಹತ್ರ ತುಂಬ ಸಂಪತ್ತು, ಸ್ವರ್ಗಲೋಕದಲ್ಲಿ ತುಂಬ ಸಂಪತ್ತಿರುತ್ತೆ, ಅದೆಲ್ಲ ಏನೂ ಅಲ್ಲ ಭಕ್ತರಿಗೆ. ಆ ಭಕ್ತರು ಮೋಕ್ಷವನ್ನು ಕೂಡ ಲೆಕ್ಕಿಸುವುದಿಲ್ಲ. ಆಮೇಲೆ ಐಹಿಕ ಸಂಪತ್ತುಗಳು ಭಕ್ತರಿಗೆ ಏನೂ ಬೇಕಾಗಿಲ್ಲ. ಸೊ ಹಾಗಾಗಿ ಅವನು ಭಕ್ತರ ಬಗ್ಗೆ ಹೊಗಳುತ್ತಾನೆ ನರಸಿಂಹದೇವರ ಹತ್ರಿಗೆ ಪ್ರಾರ್ಥನೆ ಮಾಡುವಾಗ. ಹಾಗಾಗಿ ನಮ್ಮ ಕೆಲಸ ಏನು ಅಂದರೆ ನೀನು ಭಗವಂತನ ಭಕ್ತಿ ಸೇವೆ ಮಾಡುವುದು. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಇಂದ್ರನು ಕೂಡ ಹೇಳ್ತಾರೆ, ಭಕ್ತರು ಐಹಿಕ ಸಂಪತ್ತಿನ ಮೇಲೆ ಇಚ್ಛೆ ಪಡೋದಿಲ್ಲ, ಅವರು ಇದಕ್ಕೂ ಕೂಡ ಮೋಕ್ಷವನ್ನು ಕೂಡ ಲೆಕ್ಕಿಸುವುದಿಲ್ಲ ಅಂತ ಇಂದ್ರನೇ ಹೇಳ್ತಾನೆ. ಹರೇ ಕೃಷ್ಣ. ಓದಿ ಇದನ್ನ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಯಾರು ಓದಿಲ್ಲ? ಯಾರು ಬೇರೆಯವರು ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಒಂದು 7:35 ಕ್ಲಾಸ್ ಎಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮಾತಾಜಿ. ಆಯ್ತು ಅಮ್ಮ, ಇದು ಮುಗಿಸ್ತೇನೆ ನಾನು. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಾಗವತ ಅಲ್ಲಿಂದ ಓದ್ಬೇಕಾ ಮಾತಾಜಿ? ಹಾ, ಅಲ್ಲ, ಇಂದ್ರನ ನುಡಿಯ ಭಾವಾರ್ಥ ಹೇಗಿದೆ? ಹಾ ಸರಿ ಮಾತಾಜಿ. ಇಂದ್ರನ ನುಡಿಯ ಭಾವಾರ್ಥ ಹೀಗಿದೆ: ಬ್ರಹ್ಮನಿಂದ ಹಿಡಿದು ಒಂದು ಕ್ಷುದ್ರ ಇರುವೆಯ ತನಕ ಯಾವ ಜೀವಿಯು ಐಹಿಕ ಸಂಪತ್ತನ್ನು ಅನುಭವಿಸಲು ಹುಟ್ಟಿದ್ದಲ್ಲ. ಜೀವಿಗಳನ್ನೇನಿದ್ದರೂ ಪರಮೋನ್ನತ ಒಡೆಯನಾದ ದೇವೋತ್ತಮ ಪುರುಷನಿಗೆ ಎಲ್ಲವನ್ನೂ ಅರ್ಪಿಸಲು ಮಾತ್ರ ಉದ್ದೇಶಿತರಾದವರು. ಈ ಅರ್ಪಣೆಯ ಮೂಲಕ ಅವರು ಸ್ವತೇವ ಫಲವನ್ನು ಸ್ವಯಂಚಾಲಿತವಾಗಿ ಅನುಭವಿಸುತ್ತಾರೆ. ಇದಕ್ಕೊಂದು ಉದಾಹರಣೆಗೆ ಕೊಡಬಹುದು. ದೇಹದ ವಿವಿಧ ಭಾಗಗಳು ಆಹಾರ ಪದಾರ್ಥಗಳು ಸಂಗ್ರಹಿಸಿ ಅಡುಗೆ ಮಾಡಿ ಆ ಪದಾರ್ಥವನ್ನು ಹೊಟ್ಟೆಗೆ ರವಾನಿಸುತ್ತದೆ. ಆಹಾರವು ಹೊಟ್ಟೆಯನ್ನು ಸೇರಿದ ಮೇಲೆ ದೇಹದ ಎಲ್ಲಾ ಭಾಗಗಳು ಊಟದ ಫಲವನ್ನು ಸಮವಾಗಿ ಪಡೆಯುತ್ತವೆ. ಹಾಗೆಯೇ ಪರಮಪ್ರಭುವನ್ನು ತೃಪ್ತಿಗೊಳಿಸುವುದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ. ಹೀಗಿದ್ದಾಗ ಎಲ್ಲವೂ ಸ್ವಯಂಚಾಲಿತವಾಗಿ ಸಂತೃಪ್ತರೇ ಆಗುತ್ತಾರೆ. ಶ್ರೀಮದ್ ಭಾಗವತ. ಹರೇ ಕೃಷ್ಣ. ಹಾಗಾಗಿ ಇಂದ್ರ ಏನ್ ಹೇಳ್ತಾನೆ ಅಂತ ನೋಡೋಣ. ಅದನ್ನ ಈಗ ಇಂದ್ರನ ಪ್ರಾರ್ಥನೆ, ಅದರಲ್ಲಿ ಅರ್ಥ ಏನಂದ್ರೆ ನೀನೇ ಭಗವಂತನ, ಅಂದ್ರೆ ಭಗವಂತನೇ ಭೋಕ್ತಾರ. ಅಂದ್ರೆ ಈಗ ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ಜೀವಿಗಳು ಇರ್ತಾರೆ, ಬ್ರಹ್ಮನಿಂದ ಹಿಡಿದು ಇರುವೆವರೆಗೂ. ಅವ್ರು ಯಾರು ಕೂಡ ಈ ಭೌತಿಕ ಸಂಪತ್ತನ್ನು ಅನುಭವಿಸ್ಲಿಕ್ಕೆ ಹುಟ್ಟಿದ್ದಲ್ಲ. ಇದು ಯಾವುದು ಕೂಡ ಈಶಾವಾಸ್ಯಂ ಇದಂ ಸರ್ವಂ, ಇದೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಸೊ ಭಗವಂತನಿಗೆ ಸೇರಿದ್ದರಿಂದ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಲಿಕ್ಕೆ ಮಾತ್ರ ಉದ್ದೇಶಿತರಾದವರು. ಸೊ ಹಾಗಾಗಿ ಇದನ್ನ ನಮಗೆ ಪಾಠ ಏನು ಅಂದರೆ, ಜೀವಿಗಳೆಲ್ಲರೂ ಕೂಡ ಭೌತಿಕ ಪ್ರಪಂಚದಲ್ಲಿ ಇದ್ದವರು, ಅವನು ಬ್ರಹ್ಮನೇ ಆಗಿರ್ಬೋದು, ಚಿಕ್ಕ ಇರುವೆಯೇ ಆಗಿರ್ಬೋದು, ಯಾರಾದರೂ ಕೂಡ ಎಲ್ಲರೂ ಕೂಡ ಇಲ್ಲಿರೋದು ಭಗವಂತನಿಗೆ ಇದೆಲ್ಲವನ್ನು ಸೇವೆ ಮಾಡಲಿಕ್ಕೆ ಉಪಯೋಗಿಸ್ಲಿಕ್ಕಾಗೇ ಇದ್ದವರು. ಸೊ ಇದರಿಂದ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಅದನ್ನು ಸ್ವೀಕರಿಸಬೇಕು. ಯಾವುದನ್ನೇ ಆಗಲಿ ಅರ್ಪಣೆಯ ಮೂಲಕ ಸ್ವತೇವ ಫಲವನ್ನು ಸ್ವಯಂಚಾಲಿತವಾಗಿ ಅನುಭವಿಸುತ್ತಾರೆ. ಸೊ ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತನಿಗೆ ಕೊಟ್ಟು ಅದನ್ನು ನಾವು ಸೇವನೆ ಮಾಡಬೇಕು, ಯಾವುದೇ ವಸ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅಡುಗೆ ಮಾಡಿ ಪದಾರ್ಥವನ್ನ ಹೊಟ್ಟೆಗೆ ರವಾನಿಸುತ್ತವೆ ಅಲ್ವಾ?
ದೇಹದ ಭಾಗಗಳು ಹೊಟ್ಟೆಗೆ ಆಹಾರವನ್ನು ಕೊಡ್ತೇವೆ ಅಲ್ವಾ. ಹೊಟ್ಟೆಗೆ ಆಹಾರ ಕೊಟ್ಟರೆ ಅದರಲ್ಲಿ ಆ ಹೊಟ್ಟೆಗೆ ಕೊಟ್ಟ ಆಹಾರದಿಂದ ಬಂದ ಎಲ್ಲ ಸತ್ವ ಅದು ದೇಹದ ಎಲ್ಲ ಭಾಗಕ್ಕೂ ಹೋಗುತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ರೀತಿ ಭಗವಂತನನ್ನ ನಾವು ಸಂತೃಪ್ತಿಗೊಳಿಸಿದರೆ ಪ್ರತಿಯೊಬ್ಬರೂ ಅದರ ಕರ್ತವ್ಯ ಅಂತೆ. ನಮಗೆ ಭಗವಂತನನ್ನು ತೃಪ್ತಿಗೊಳಿಸುವುದು ನಮ್ಮ ಕರ್ತವ್ಯ. ಜೀವೇರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯದಾಸ. ಹಾಗಾದಾಗ ಎಲ್ಲರೂ ಕೂಡ ಸಂತೃಪ್ತರಾಗಲಿಕ್ಕೆ ಸಾಧ್ಯ. ಯಾವಾಗ ಭಗವಂತನನ್ನು ಸಂತೃಪ್ತಿಪಡಿಸಿದರೆ ಎಲ್ಲರೂ ಕೂಡ ಸಂತೃಪ್ತಿ ಆಗಲಿಕ್ಕೆ ಸಾಧ್ಯ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಅಂತ. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ನಾಳೆ ಇದನ್ನ ಮತ್ತೆ ಮುಂದುವರಿಸೋಣ. ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತಿನ ದಿನ ನಾವು ಏನು ಕಲಿತಿದ್ದೇವೆ ಅಂದರೆ ಭಕ್ತಿ ಸೇವೆ ಹೇಳಿದು ಮುಕ್ತಿಗಿಂತ ಅದು ಶ್ರೇಷ್ಠವಾದದ್ದು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ದಿನ ಮಂಗಳಮಯವಾಗಲಿ ಅಂತ ಬೇಡ್ಕೊಳ್ತೇನೆ. ಹರೇ ಕೃಷ್ಣ. ನಿಮ್ಮ